ಕೇವಲ ಒಂದು ವಾರದ ಹಿಂದೆ ಇಂತಹ ಸಭೆಗೆಂದು ನಾವೆಲ್ಲ ಸೇರಬೇಕಾದೀತು ಎಂಬ ಕಲ್ಪನೆ, ಕನಿಷ್ಠ ಕಲ್ಪನೆ ನಮ್ಮಲ್ಲಿ ಯಾರಲ್ಲೂ ಕೂಡ ಇರಲಿಲ್ಲ. ದೈವ ಇಚ್ಛೆಯಂತೆ ನಮ್ಮ ಸಂಸ್ಥೆಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಇಬ್ರಾಹಿಂ ಸರ್ ಇಂದು ನಮ್ಮ ಜೊತೆ ಇಲ್ಲ. ಅವರ ಕುರಿತಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ನಿಟ್ಟಿನಲ್ಲಿ ನಾವಿಂದು ಇಲ್ಲೆಲ್ಲ ಬಂದು ಸೇರಿದ್ದೇವೆ. ಇದು ನಮ್ಮ ಕರ್ತವ್ಯವೂ ಕೂಡ. ಇಲ್ಲಿರುವ ಎಲ್ಲ ಮನಸ್ಸುಗಳಲ್ಲಿ ಮಾತ್ರವಲ್ಲ, ನಾಡಿನಾದ್ಯಂತ ಹರಡಿರುವಂತಹ ಅವರ ಶಿಕ್ಷೆ ಅಗಣದಲ್ಲಿ, ಜೊತೆಗೆ ಸಹೋದ್ಯೋಗಿಗಳಲ್ಲಿ ದುಃಖಕ್ಕೆ ಮತ್ತು ಕೆಲವರಿಗೆ ದಿಗ್ಭ್ರಾಂತಿಗೆ ಕಾರಣವಾದಂತಹ ಒಂದು ವಾರ್ತೆಯಾಗಿತ್ತು ಇಬ್ರಾಹಿಂ ಸರ್ ಅವರ ಅಕಾಲಿಕ ಮರಣ. ಅವರು ನಮ್ಮೊಂದಿಗೆ ಇನ್ನಿಲ್ಲ. ಇದು ಕಟು ಸತ್ಯ, ಕಹಿ ಸತ್ಯ. ಈ ಸತ್ಯದಲ್ಲಿ ಬದಲಾವಣೆ ಇಲ್ಲ. ಆದರೆ ಆತ್ಮೀಯರೇ, ಅವರಿದ್ದಾರೆ, ಅವರು ಇದ್ದೇ ಇರುತ್ತಾರೆ ನಮ್ಮೆಲ್ಲರ ಮನ ಮಂದಿರಗಳಲ್ಲಿ, ಸಮಾಜದಲ್ಲಿ, ಇನ್ನೂ ಇತಿಹಾಸದಲ್ಲಿ. ತಮ್ಮ ಅರಿವು, ಮಾತು, ನಗು, ಸೇವೆ, ಸರಳತೆಗಳ ಆ ದಿವ್ಯ ಸ್ಮೃತಿಯಲ್ಲಿ ಇದನ್ನು ಸಕಲರಿಗೂ ಸಾರಿ ಹೇಳುವಲ್ಲಿ ಮತ್ತು ಅವರ ಒಳಿತನ್ನು ಮೆಲುಕು ಹಾಕುವಂತಾಗಲು ಆ ಮೂಲಕ ದೇವನ ಸನ್ನಿಧಿಯಲ್ಲಿ ಪುಣ್ಯಕ್ಕೆ ಇನ್ನಷ್ಟು ಪಾತ್ರಗೊಳಿಸಲು ನಮ್ಮೆಲ್ಲರ ಒಂದು ಸಣ್ಣ ಪ್ರಯತ್ನ ಈ ನುಡಿನಮನ ಕಾರ್ಯಕ್ರಮ. ಈ ವೇದಿಕೆಯನ್ನು ಮದನಿ ಅಲುಮ್ನಿ ಅಸೋಸಿಯೇಷನ್ ಸಜ್ಜುಗೊಳಿಸಿದೆ. ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಮದನಿ ಎಜುಕೇಷನಲ್ ಅಸೋಸಿಯೇಷನ್ ನೀಡಿದೆ. ಬಂಧುಗಳೇ, ಇಲ್ಲಿ ನಾವಿರುವಂತಹ ಪ್ರತಿ ಕ್ಷಣದಲ್ಲೂ ಮಾತಿನಲ್ಲಿ, ಮೌನದಲ್ಲಿ, ಗುಣಗಾನದಲ್ಲಿ, ನಗುವಿನಲ್ಲಿ, ನಮ್ಮ ಅಳುವಿನಲ್ಲಿ ನಾವು ಅವರನ್ನು ಕಾಣುತ್ತೇವೆ, ಅವರನ್ನು ಇನ್ನಷ್ಟು ಆಳವಾಗಿ ಅರಿಯುತ್ತೇವೆ. 1983ರಲ್ಲಿ ಈ ಶಾಲೆಯ ಶಿಕ್ಷಕರಾಗಿ ನೇಮಕಗೊಂಡು 2020ರಂದು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಾ ತೇರ್ಗಡೆ ವಿಶ್ರಾಂತಿ ಜೀವನವನ್ನು ಪಡೆದುಕೊಂಡರು. ಅವರ ಬದುಕಿನ ಉದ್ದಕ್ಕೂ ಅನೇಕ ಈ ಶಾಲೆಯ ಶೈಕ್ಷಣಿಕ ಸೇವೆಯ ಜೊತೆಗೆ ಹೊರಗಡೆಯೂ ಕೂಡ ಅವರ ಊರಿನಲ್ಲಿ ಪೊಯ್ಯತ್ತ ಬೈಲ್ ಮನವಾಟಿ ಶಾಲೆ ಅಲ್ಲಿನ ಮ್ಯಾನೇಜ್ಮೆಂಟ್ನಲ್ಲಿ ಚೇರ್ಮನ್ ಆಗಿ ಮತ್ತು ವಿವಿಧ ರೀತಿಯಲ್ಲಿ ಧಾರ್ಮಿಕ ಶ್ರದ್ಧಾಳುವಾಗಿ ಒಂದು ಒಳ್ಳೆಯ ಸರಳತೆಯ ಸಜ್ಜನಿಕೆಯ ವ್ಯಕ್ತಿಯಾಗಿ ನಮ್ಮ ಮುಂದೆ ಬದುಕಿ ಅವರು ಇನ್ನಿಲ್ಲವಾದರು. ಶಕ್ತನಾದ ದೇವನು ಅವರೆಲ್ಲ ಪಾಪಗಳನ್ನು ಮನ್ನಿಸಿ ಅವರನ್ನು ಸ್ವರ್ಗದ ಉದ್ಯಾನಗಳಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಲಿ ಎಂಬ ಸವಿನಯ ಪ್ರಾರ್ಥನೆಯೊಂದಿಗೆ ನನ್ನ ಕರ್ತವ್ಯ ತಮ್ಮೆಲ್ಲರನ್ನು ಸ್ವಾಗತಿಸುವುದು. ಮದನಿ ಅಲುಮ್ನಿ ಅಸೋಸಿಯೇಷನ್ ಇದರ ಆಧಾರದ ಗೌರವದ ಕರೆಗೆ ತಾವೆಲ್ಲರೂ ಹೋಗೊಟ್ಟು ಬಂದಿದ್ದೀರಿ. ಅವರ ಗೌರವಪೂರ್ವಕ ನಾವು ನುಡಿನಮನವನ್ನು ಮಾಡುವುದು ನಮ್ಮ ಕರ್ತವ್ಯ. ಹಿಂದೆ ಇಲ್ಲಿ ಈ ರೀತಿ ಮಾಡಲಾಗ್ತಾ ಇರಲಿಲ್ಲ. ಹಲವಾರು ಕಾರಣಗಳಿರ್ಬೋದು. ಆದರೆ ನಾವು ಸದ್ಯ ಬದುಕಿರುವಾಗ, ಇಲ್ಲಿ ಚಟುವಟಿಕೆಯಲ್ಲಿರುವಾಗ ಇಂತಹ ಒಂದು ನಮ್ಮ ಕರ್ತವ್ಯವನ್ನು ನಾವು ಪೂರ್ತಿ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟುಗೂಡಿದ್ದೇವೆ. ನಮ್ಮಿಂದ ಅದೇ ರೀತಿ ಹಲವಾರು ಅಧ್ಯಾಪಕರು ತೀರಿ ಹೋಗಿದ್ದಾರೆ. ಅವರ ಬಗ್ಗೆ ಎಲ್ಲ ಇನ್ನು ಇಸ್ಮಾಯಿಲ್ ಸರ್ ಅವರು ಮೆಲುಕು ಹಾಕಲಿದ್ದಾರೆ. ಮುಂದೆ ಮಾತನಾಡುವವರೆಲ್ಲ ಮೆಲುಕು ಹಾಕಲಿದ್ದಾರೆ. ಈಗ ನನ್ನ ಕರ್ತವ್ಯ ಸ್ವಾಗತಿಸುವುದು. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನುಡಿನಮನ ಕಾರ್ಯಕ್ರಮ. ಇಲ್ಲಿ ಪೋಡಿಯಂ ಮಾತ್ರ ಇರ್ತದೆ, ವೇದಿಕೆಯಲ್ಲಿ ಯಾರು ಕೂಡ ಇರುವುದಿಲ್ಲ. ಯಾರು ಮಾತನಾಡ್ತಾರೆ ಅವರು ಮುಂದಿನಿಂದ ಬಂದು ನೇರವಾಗಿ ಮಾತನಾಡುವಂಥದ್ದು. ಇಲ್ಲಿನ ಹೆಚ್ಚಿನ ಎಲ್ಲರಿಗೂ ಕೂಡ, ಅಂದರೆ ಹಳೆ ವಿದ್ಯಾರ್ಥಿಗಳಿಗೆ ಸೇರಿ ಸಹೋದ್ಯೋಗಿಗಳಿಗೆ, ಈ ಸಂಸ್ಥೆಯ ಅಲುಮ್ನಿ ಬಾಂಧವರಿಗೆ ಈ ವೇದಿಕೆ ಮುಕ್ತವಾಗಿರುತ್ತದೆ. ಸೊ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕತೆಯನ್ನು ನಡೆಸಲಿದ್ದಾರೆ ನಮ್ಮ ಮದನಿ ಅಲುಮ್ನಿ ಅಸೋಸಿಯೇಷನ್ ಇದರ ಸದಸ್ಯರಾಗಿರುವಂಥ ಇಮ್ತಿಯಾಜ್ ಶಾ ಅವರು. ಅದಕ್ಕಿಂತ ಎಲ್ಲರಿಗಿಂತ ಮುಂಚಿತವಾಗಿ ನಾನು ಈ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಯುತ ಹಾಜಿ ಅರಬಿ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಅಬ್ದುಲ್ ಫತ್ತಾಕ್ ರವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗುರುಗಳು, ನಮ್ಮೆಲ್ಲ ಚಟುವಟಿಕೆಗಳನ್ನು ಮುನ್ನಡೆಸುವಂತಹ ಈರ್ವರು ನಮ್ಮ ವೇದಿಕೆಯ ಮುಂದೆ ಇದ್ದಾರೆ. ಶ್ರೀಯುತ
ಇಸ್ಮಾಯಿಲ್ ಟಿ ಮಾಸ್ಟರ್ ಸದ್ಯ ಅವರು ನಿವೃತ್ತರಾದರು, ಅವರಿಗೂ ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗುರುವರರಾದಂತಹ ಕಮಲಾಕ್ಷ ಸರ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಕಾಲೇಜಿನ ಪ್ರಾಂಶುಪಾಲೆ ಆಗಿರುವಂತಹ ಶ್ರೀಮತಿ ನಸೀರಾ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹೈಸ್ಕೂಲ್ ಪ್ರೌಢಶಾಲೆಯ ಪ್ರಾಂಶುಪಾಲೆ ಆಗಿರುವಂತಹ ಶ್ರೀಮತಿ ಆಯಿಷಾ ಟೀಚರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಪ್ರೈಮರಿ ಶಾಲೆಯಲ್ಲಿ ಇತ್ತೀಚೆಗಷ್ಟೇ ನಿವೃತ್ತರಾದಂತಹ ಇರುವರು ನಮ್ಮ ಒಂದು ನೆಚ್ಚಿನ ಶಿಕ್ಷಕರು ಶ್ರೀಮತಿ ಜಯಂತಿ ಟೀಚರ್ ಅವನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಉಮಾವತಿ ಟೀಚರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಅಧ್ಯಾಪಕ. ಸೊ ಈಗ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ರಫೀಕ್ ಅವರಿದ್ದಾರೆ, ಇಮ್ತಿಯಾಜ್ ಶಾ ತುಂಬೆ ಅವರಿದ್ದಾರೆ, ಸಮೀರ್ ಅವರಿದ್ದಾರೆ, ಮಿಸ್ಬಾ, ನನ್ನ ಕ್ಲಾಸ್ಮೇಟ್ ಶರೀಫ್, ಲತೀಫ್ ಇವರೆಲ್ಲರಿದ್ದಾರೆ. ಮತ್ತು ಕಾಲೇಜಿನಲ್ಲಿ ಕಲಿತಂತಹ ನಮ್ಮ ಆಸಿಫ್ ಪೋಸಕೂರಲ್ಲಿದ್ದಾರೆ. ಮತ್ತು ಹಲವಾರು ನಮ್ಮ ಸಕೀನ್ ಅವರು ಕೈ ತೋರಿಸ್ತಾ ಇದ್ದಾರೆ, ಅವರ ಹೆಸರು ಹೇಳ್ಬೇಕಂತ, ಸಾರಿ, ನಸೀಮಾ. ಸೊ ಎಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿ ಎಲ್ಲರಿಗೂ ಕೂಡ ಈ ಒಂದು ವೇದಿಕೆ ಬಹಳ ಭಾವನಾತ್ಮಕವಾದಂತಹ ಒಂದು ವೇದಿಕೆ. ಅವರ ಜೊತೆ ನಾವು ಕಳೆದಂತಹ ದಿನಗಳನ್ನು ಮೆಲುಕು ಹಾಕುವುದು ಮತ್ತು ಅವರ ಪಾರತ್ರಿಕ ವಿಜಯಕ್ಕಾಗಿ ಪ್ರಾರ್ಥಿಸುವಂತಹ ಈ ವೇದಿಕೆಗೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಜೂನಿಯರ್ ಕಾಲೇಜಿನ ಕೊನೆಯ ತರಗತಿ ಅಂದರೆ PUC ವಿಭಾಗದ ಎಲ್ಲ ಮಕ್ಕಳನ್ನು ಕೂಡ ಶ್ರೀಕಾಂತ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರಾಸ್ತಾವಿಕತೆ ಇರ್ತದೆ. ಸೊ ನನ್ನ ಈ ಸ್ವಾಗತವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರೀತಿಯ ಈ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ನನ್ನ ನೆಚ್ಚಿನ ಶಿಕ್ಷಕಿಯರೇ, ಹಾಗೆ ಸಹಪಾಠಿಗಳೇ, ಹಳೆ ವಿದ್ಯಾರ್ಥಿಗಳೇ, ಹಾಗೂ ಈ ಶಾಲೆಯ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ನಾನೊಂದು ಪ್ರಾಸ್ತಾವಿಕ ಭಾಷಣಕ್ಕೆ ಯಾವುದೇ ಸಿದ್ಧತೆ ಮಾಡಿ ಬಂದಿಲ್ಲ. ಯಾಕೆಂದರೆ ನಮ್ಮ ರಿಯಾಜಿನವರು ನನ್ನ ಬೆನ್ನು ಬಿಡಲಿಲ್ಲ ಇವತ್ತು ಬೆಳಿಗ್ಗೆಯಿಂದ. ಅವರು ಸ್ವಲ್ಪ ಅದೇ ಥರ, ಹಾಗಾಗಿ ಅವ್ರು ಕರೆದದಕ್ಕಾಗಿ ಇಲ್ಲಿಗೆ ಬರಲೇಬೇಕಿತ್ತು. ಅದಕ್ಕಿಂತಲೂ ನಮ್ಮ ಅಗಲಿದ ನೆಚ್ಚಿನ ಶಿಕ್ಷಕರ ಆ ಸೂತಕದ ಆ ಸಂತಾಪ ಸಭೆಯಲ್ಲಿ ಭಾಗವಹಿಸಲೇಬೇಕಿತ್ತು. ಎಷ್ಟೋ ವರ್ಷಗಳ ಹಿಂದೆ, ಅಂದರೆ 10 ವರ್ಷ, 20 ವರ್ಷ, 30 ವರ್ಷಗಳ ಹಿಂದೆ ಕಳಿತು ಹೋದಂತಹ ವಿದ್ಯಾರ್ಥಿಗಳು, ಅದೇ ಥರ ನಮಗೆ ಕಲಿಸಿದಂತಹ ಅಧ್ಯಾಪಕರು, ಅದರೊಟ್ಟಿಗೆ ಈಗ ಪ್ರಸಕ್ತ ಇಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು, ಇವರೆಲ್ಲರೂ ಒಂದು ಕಡೆ ಒಟ್ಟು ಸೇರುವುದಂದರೆ ಅದೊಂದು ತುಂಬ ಖುಷಿಯ ಒಂದು ಸಂತೋಷದ ವಿಷಯ. ಆದರೆ ನಾವಿವತ್ತು ಸೇರಿರುವಂಥ ಈ ಸಭೆ ಒಂದು ದುಃಖದ ಸಭೆಯಾಗಿ ಹೋಗಿದೆ, ಒಂದು ಸೂತಕದ ಸಭೆಯಾಗಿದೆ. ಯಾಕೆಂದರೆ ನಮಗೆ ವಿವಿಧ ರೀತಿಯಲ್ಲಿ ಅಕ್ಷರ ಜ್ಞಾನವನ್ನು, ವಿದ್ಯಾಭ್ಯಾಸವನ್ನು, ನಮ್ಮ ಭವಿಷ್ಯವನ್ನು ರೂಪಿಸಿದ ಶಿಕ್ಷಕರಲ್ಲಿ ಓರ್ವರಾದ ಇಬ್ರಾಹಿಂ ಸರ್ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಈ ನೆನಪಿಸುವ, ಅವರಿಗೆ ನುಡಿ ನಮನ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿರುವುದು ದುಃಖವಾದರೂ ಅವರ ಬಗ್ಗೆ ಒಂದಷ್ಟು ಅವರ ಜೊತೆ ಇದ್ದಾಗ ಆದಂಥ ಅನುಭವಗಳನ್ನು ಇಲ್ಲಿ ಹೇಳ್ಬೇಕಾಗ್ತದೆ. ಈ ಕಾರ್ಯಕ್ರಮಕ್ಕೆ ಬಂದವರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಬರಬೇಕು ಅನ್ನುವ ಮನಸ್ಸು ಇದ್ದು ಸಾವಿರಾರು ಮಂದಿ ಇದ್ದಾರೆ. ಮೊನ್ನೆ ಅವರು ಅಗಲಿದಾಗ ನಾನು ಎಲ್ಲೂ ನೋಡಿದರೂ ಅವರ ಫೋಟೋ, ಅವರ ಬಗ್ಗೆ ಸಂತಾಪದ ವಾಕ್ಯಗಳಿತ್ತು. ಎಷ್ಟೋ ಮಂದಿಯ ವಾಟ್ಸಪ್ಪಲ್ಲಿ, ಫೇಸ್ಬುಕ್ ತೆಗೆದ್ರು, ಅಲ್ಲಿ ಎಲ್ಲ ಕಡೆ ಇತ್ತು. ಹಾಗಾಗಿ ವಿವಿಧ ಕೆಲವು ಸಮಸ್ಯೆಯಿಂದ ಇಲ್ಲಿಗೆ ಬರಲಿಕ್ಕೆ ತುಂಬ ಮಂದಿಗೆ ಆಗಿರಲಿಕ್ಕಿಲ್ಲ. ಆದರೆ ನಾವು ಹೋಗಬೇಕು, ಅಲ್ಲಿಗೆ ತಲುಪಬೇಕು ಅನ್ನುವ ಮನಸ್ಸು ಎಷ್ಟೋ ಸಾವಿರ ವಿದ್ಯಾರ್ಥಿಗಳಲ್ಲಿ ಇದೆ ಅನ್ನೋದು ನಾವು ಆಲೋಚಿಸಬೇಕಾಗ್ತದೆ, ನಮಗೆ ಗೊತ್ತಾಗ್ತದೆ. ಇದು ಅವರ ಸಾವಾದಾಗ ಆ ಸಂತಾಪ, ಅವರ ಫೋಟೋ ಹಾಕಿ ಆ ದುಃಖ ವ್ಯಕ್ತಪಡಿಸಿದ್ದನ್ನು ನೋಡುವಾಗ ಒಂದಂತೂ ಸ್ಪಷ್ಟ ಆಗುವುದೇನೆಂದರೆ, ಅವರು ತನ್ನ ವೃತ್ತಿಯಲ್ಲಿ
ಏನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದಾರೋ, ಅದು ವಿದ್ಯಾಭ್ಯಾಸ ಕೊಟ್ಟಿದ್ದಾರೋ, ಆ ವೃತ್ತಿ ಜೀವನ ಅದು ಸಫಲ ಆಗಿದೆ, ಅದು ಯಶಸ್ವಿ ಆಗಿದೆ. ವಿದ್ಯಾರ್ಥಿಗಳಿಗೆ ಅವರಿಂದ ಜ್ಞಾನ ಬೇಕಾದಷ್ಟು ದೊರೆತಿದೆ ಅನ್ನೋದು ಗೊತ್ತಾಗ್ತದೆ. 1960ರಲ್ಲಿ ಮುಹಮ್ಮದ್ ಮತ್ತು ಮರಿಯಮ್ಮ ಎಂಬ ದಂಪತಿಗೆ 5ನೇ ಪುತ್ರರಾಗಿ ಇಬ್ರಾಹಿಂ ಸರ್ ಅವರು ಹುಟ್ಟಿದ್ದು. ನಮ್ಮ ಪೊಯ್ಯತ್ತ ಬೈಲು ಜಮಾತ್, ಕಾಸರಗೋಡು ಜಿಲ್ಲೆಯ ವರ್ಕಾಡಿ ತಾಲೂಕು ಆಗ್ತದೆ ಅಲ್ಲ, ವರ್ಕಾಡು ಪಂಚಾಯತಿನ ಪೊಯ್ಯತ್ತ ಬೈಲ್ ಜಮಾತಿನಲ್ಲಿ. ಮರಿಯಮ್ಮ ಮತ್ತು ಮುಹಮ್ಮದ್ ದಂಪತಿಯ 8 ಮಂದಿ ಮಕ್ಕಳಲ್ಲಿ ಇವರು 5ನವರು, ಗಂಡು ಮಕ್ಕಳಲ್ಲಿ ಇವರು 3ನವರು. ಈ ಮುಹಮ್ಮದ್ ಎಂಬವರು ತಮ್ಮ ಇಬ್ರಾಹಿಂ ಸರ್ ಅವರ ತಂದೆ ಒಬ್ಬ ಸಾಮಾನ್ಯ ಕೃಷಿಕ ಆಗಿದ್ದರು. ಈ ಕೃಷಿಕ ಆಗಿದ್ದರು. ಇವರ 8 ಮಕ್ಕಳಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದವರು ಇವರೊಬ್ಬರೇ. ಬೇರೆ ಯಾರು ಈ ಶಿಕ್ಷಣ ಪಡೆದು ಇನ್ನೊಬ್ಬರಿಗೆ ಶಿಕ್ಷಣ ನೀಡುವಂಥ ಹಂತಕ್ಕೆ ಯಾರು ಬೆಳೀಲಿಲ್ಲ, ಇವರೊಬ್ಬರೇ ಬೆಳೆದಿದ್ರು. ಆ ಕುಗ್ರಾಮದಲ್ಲೂ ಕೂತು, ಈಗಲೇ ತುಂಬ ಬಸ್ ವ್ಯವಸ್ಥೆ ಇದ್ರು, ಅದು ಆ ಸಮಯದಲ್ಲಿ ಅದು ಕುಗ್ರಾಮವೇ. ಶಿಕ್ಷಣದ ಒಂದು ಮಾತು ಅವರು ಆಗಲೇ ಮನಗಂಡಿದ್ದು ಅದು ನಿಜಕ್ಕೂ ವಿಶೇಷ ಆಗಿತ್ತು. ಅಲ್ಲೇ ಪೊಯ್ಯತ್ತ ಬೇಲ್ಲ ಪಾಲಂಗರಿ, ಇಬ್ರಾಹಿಂ ಪಾಲಂಗರಿ ಎಂಬ ಅಲ್ಲಿ ಅವರ ಊರು. ಅಲ್ಲೇ ಸಮೀಪದ ಅಡಕಲ ಕಟ್ಟೆ ಎಂಬಲ್ಲಿ ಅವರು 1ರಿಂದ 7ನೇ ತರಗತಿವರೆಗೆ ಪ್ರೈಮರಿ ಶಿಕ್ಷಣ ಮುಗಿಸಿದ್ದು. ಆ ಬಳಿಕ ದೈಗೋಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣ 8ರಿಂದ 10ನೇ ತರಗತಿವರೆಗೆ ಅವರೇ ಮುಗಿಸಿದ್ದಾರೆ. ಅನಂತರ ಮುಡಿಪು ಸರ್ಕಾರಿ ಶಾಲೆಯಲ್ಲಿ PUC ಮಾಡಿದ್ದು. ಅನಂತರ ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಅವರು BA ಡಿಗ್ರಿ ಮಾಡಿ, ಆನಂತರ ಶಿಕ್ಷಣದ ಸಂಸ್ಥೆಯಲ್ಲೇನೋ ಕಾಲೇಜಿನಲ್ಲಿ B.Ed ಮಾಡಿ 1985ರಲ್ಲಿ ಈ ಕಾಲೇಜಿಗೆ ಶಿಕ್ಷಕರಾಗಿ ಅವರು ನೇಮಕ ಆದವರು. ಸುದೀರ್ಘವಾಗಿ 35 ವರ್ಷ ಈ ಶಾಲೆಯಲ್ಲಿ ನಿಂತು ಮಕ್ಕಳಿಗೆ ಅವರು ತನ್ನ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. 2020ರಲ್ಲಿ ಅವರು ನಿವೃತ್ತಿಯಾಗಿ ಅವರು 3 ವರ್ಷ ಕಾಲ ಮಾತ್ರ ಬದುಕಿದ್ದಾರೆ ಅನ್ನೋದು ಆ ಮಾತನ್ನು ಹೇಳಲಿಕ್ಕೆ ಒಂದು ದುಃಖ ಆಗುವಂತಹ ಒಂದು ಮಾತು. ಯಾಕೆಂದರೆ ವೃತ್ತಿ ಜೀವನದಲ್ಲಿ ನಿವೃತ್ತಿಯಾದ ನಂತರ ಅವರು ತುಂಬ ಕನಸುಗಳನ್ನು ಇಡ್ತಿರ್ತಾರೆ. ನಾನು ಏನಾದರೂ ಮಾಡಬೇಕು, ಯಾವುದಾದ್ರೂ ಸೇವೆ ಮಾಡಬೇಕು, ಯಾವುದಾದ್ರೂ ಸಮಾಜ ಸೇವೆ ಮಾಡಬೇಕು, ಈ ಥರದ ತುಂಬ ಆಶಯಗಳನ್ನು ಇಟ್ಟಿರ್ತಾರೆ. ಅವರು 3 ವರ್ಷ ಬದುಕಿದ್ರು ಅನ್ನೋದು ತುಂಬ ದುಃಖದ ಒಂದು ಸಂಗತಿ. ಸಾಧಾರಣ ಒಂದು 8 ವರ್ಷದಿಂದ ಅವರು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಬಳಲ್ತಿದ್ರು. ಅದರ ಜೊತೆಗೆ ಮೂತ್ರಪಿಂಡ, ಕಿಡ್ನಿಗೆ ಸಂಬಂಧಿಸಿದ ಕಾಯಿಲೆಯಿಂದಲೂ ಬಳಲ್ತಾ ಇದ್ರು. ಆದರೆ ಅವರು ಬಳಲ್ತಾ ಇದ್ರು, ಆದರೂ ಅವರು ಆಕ್ಟಿವ್ ಆಗಿದ್ರು. ಎಲ್ಲೂ ಮನೆಯಲ್ಲಿ ಬಾಕಿಯಾಗುವಂಥ ಪರಿಸ್ಥಿತಿ ಬರಲಿಲ್ಲ. ಆರೋಗ್ಯವಾಗಿದ್ರು, ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಆದರೂ ಮನೆಯಲ್ಲಿ ಬಾಕಿಯಾಗೋದು, ಇನ್ನೊಬ್ಬರನ್ನು ಆಶ್ರಯಿಸುವಂಥ ಯಾವುದೇ ಒಂದು ಸಂದರ್ಭ ಅವರಿಗೆ ಬಂದಿರಲಿಲ್ಲ. ಕಳೆದ ವರ್ಷ ಅಂದರೆ 2002ರಲ್ಲಿ ಅವರು ಮತ್ತು ಅವರ ಪತ್ನಿ ಜಮೀಲಾ ಇಬ್ಬರು ಒಟ್ಟಿಗೆ ಹಜ್ಜಿಗೆ ಹೋಗಿದ್ರು. ಪವಿತ್ರ ಮಕ್ಕಕ್ಕೆ ಪವಿತ್ರ ಹಜ್ಜಿ ಯಾತ್ರೆ ಕೈಗೊಂಡಿದ್ರು. ಹಜ್ಜಿ ಯಾತ್ರೆ ಕೈಗೊಂಡ ಅವರು ಮದೀನದಲ್ಲಿ ತೀವ್ರ ಅಸೌಖ್ಯಕ್ಕೆ ಒಳಗಾಗಿದ್ರು. ಮದೀನದ ಆಸ್ಪತ್ರೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ಅಲ್ಲಿಂದ ಬಂದರು. ಆ ನಂತರ ಅವರು ಸ್ವಲ್ಪ ಆರೋಗ್ಯದಲ್ಲಿ ಇನ್ನಷ್ಟು ಸ್ವಲ್ಪ ಕಠಿಣವಾಗಿ ಅವರ ಆರೋಗ್ಯ ಇತ್ತು. ಆದರೂ ಅವರು ಸಾಯುವ ಮುನ್ನ ದಿವಸ ಇತ್ತೀಚೆಗೆ ಅವರೊಂದು ಕಾರಿನಲ್ಲೇ ಬರ್ತಾ ಇದ್ರು. ಸಾವಿನ ಮುಂಚೆ ದಿವಸ ಅವರು ಮದ್ದು ತೆಗಿಲಿಕ್ಕೆ ಬಸ್ ಹತ್ತಿಕೊಂಡು ಹೋಗಿದ್ರು. ಅಂದರೆ ಅವರು ನಡೆಯುವಂಥದ್ದು ಎಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದ್ರು, ಅವರ ಕಾರ್ಯವನ್ನು ಮಾಡಲಿಕ್ಕೆ ಅವರು ಯಾವಲ್ಲಿಯೂ ವೈಫಲ್ಯ ಆಗಿರಲಿಲ್ಲ. ಅವರು ಮಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಇದ್ರು. ಅಷ್ಟೇ ಅಲ್ಲದೆ ಅವರು ಬರೀ ಶಿಕ್ಷಕರಾಗಿರದೆ BB ಮನವಾಟಿ ಆಂಗ್ಲ ಮಾಧ್ಯಮ ಶಾಲೆಯ ಚೇರ್ಮನ್ ಆಗಿ, ಪೊಯ್ಯತ್ತಬೇಲ್ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರಾಗಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ, ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಅವರು ಏನಾಗಿದ್ರು ಅಂದರೆ ಗುರುತಿಸಿದರು.
ಅವರು ಈ ಲೋಕಕ್ಕೆ ವಿದಾಯ ಹೇಳುವ ದಿವಸ ಎಲ್ಲ ದಿವಸದಂತೆ ಅವತ್ತು ಕೂಡ ತಹಜ್ಜುದ್ ನಮಾಜ್ ಗೆದ್ದಿದ್ರು. ತಹಜ್ಜುದ್ಗೆ ನಮಾಜ್ ಎದ್ದು ತಹಜ್ಜುದ್ ನಮಾಜ್ ಮಾಡಿ, ತಹಜ್ಜುದ್ ನಮಾಜ್ ಅಂದರೆ ಈ ಬೆಳಗಿನ ಆಜಾನ್ ಆಗ್ತದೆ, ಆಜಾನ್ಗಿಂತ ಮೊದಲೇ ಎದ್ದು ಮಾಡುವಂಥ ಒಂದು ನಮಾಜ್. ಅದಾದ ನಂತರ ಬೆಳಗಿನ ಆಜಾನ್ ಆದ ನಂತರ ಬೆಳಗಿನ ಆಜಾನ್ ಮಾಡಿ, ಆ ನಂತರ ಹೊರಗಡೆ ಕೂತು ಕುರ್ಚಿಯಲ್ಲಿ ಕೂತು ಜಪಮಣಿ ಹಿಡಿದು ಜಪ ತೆಗಿತಾ ಇದ್ರು, ದೇವರನ್ನು ಸ್ಮರಿಸ್ತಾ ಇದ್ರು. ಒಂದು 6-6:30 ಅವರ ಮನೆಯವರು ಹೇಳುವ ಪ್ರಕಾರ 6-6:30 ಗಂಟೆಗೆ ಹೋಗಿ ನಿದ್ದೆ ಮಾಡಿರ್ಬೋದು. 8 ಗಂಟೆಗೆ ಅವರನ್ನು ಹೋಗಿ ನೋಡುವಾಗ ಅವರ ಉಸಿರು ನಿಂತಿತ್ತು. ಈ 1-1:30 ಗಂಟೆಯಲ್ಲಿ ಅವರಿಗೆ ಏನಾಗಿದೆ ಏನೆಲ್ಲ ಆಗಿದೆ ನಮಗೂ ಕೂಡ ಗೊತ್ತಿಲ್ಲ ಅಂತ ಅವರ ಮನೆಯವರ ಜೊತೆ ನಾವು ಮಾತಾಡುವಾಗ ಗೊತ್ತಾಗಿದೆ. ಎಲ್ಲಿವರೆಗೆ ಅಂದರೆ ಅವರು ನಮಾಜ್ ಮಾಡಿದ ಆ ಚಾಪೆ ಕೂಡ ಹಾಗೇನೇ ಇತ್ತು ಅಂತ ಅವರ ಮನೆಯವರು ಹೇಳ್ತಾ ಇದ್ದಾರೆ. ಆದರೆ ಅವರು ಒಂದು ಲೆಕ್ಕದಲ್ಲಿ 63 ವರ್ಷ ಬದುಕಿದ್ರು. ಬಹುಶಃ ಒಬ್ಬ ಸಾಯೋ ವಯಸ್ಸು ಅಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಅವರ ಮನೆಯವರು ಹೇಳ್ತಾರೆ ಅವರ ತಂದೆ 90ಕ್ಕೆ ಅದಕ್ಕೆ ಬದುಕಿದ್ರು. ಆದರೆ ಸಾಯಲಿಕ್ಕೆ ವಯಸ್ಸು ಬೇಕಾಗಿಲ್ಲ, ಆದರೂ ಅವರು ಇನ್ನೂ ಈ ಸಮಾಜಕ್ಕೆ ಅಗತ್ಯ ಇತ್ತು ಅಂತ ನನಗೆ ಅನಿಸ್ತಾ ಇದೆ. 63 ವರ್ಷ ಬದುಕಿದ್ರು. ಈ 63 ವರ್ಷ ಬದುಕಿ ಅವರು, ನನ್ನ ಒಂದು ವೈಯಕ್ತಿಕ ವಿಷಯ ಹೇಳುವುದಾದರೆ, ಲೋಕಪ್ರವಾದಿಯವರು ಕೂಡ 63 ವರ್ಷ ಬದುಕಿ ಈ ಲೋಕಕ್ಕೆ ವಿದಾಯ ಹೇಳಿದರು. ಅವರು ಕೂಡ 63 ವರ್ಷ ಬದುಕಿ ವಿದಾಯ ಹೇಳಿದರು. ಬಹುಶಃ ಮತ್ತೊಂದು ವಿಷಯ ಏನಂದರೆ, ಅವರ ಮನೆಯವರು ಹೇಳುವಾಗ ತಂದೆ ಹೇಗೆ ಇದ್ರು ಅಂದರೆ, ನಮ್ಮ ಮಕ್ಕಳಲ್ಲಿ ನೀವು ಸ್ವತಂತ್ರವಾಗಿ ಬದುಕಿ ಅಂತ ಹೇಳ್ತಾ ಇದ್ರಂತೆ. ನೀವು ಸ್ವತಂತ್ರವಾಗಿ ಹೇಗೆ ಬದುಕಿ ಅಂದರೆ, ನಿಮಗೆ ಯಾವುದು ಇಷ್ಟನೋ ಕಲೀಲಿಕ್ಕೆ ಅದನ್ನು ನೀವು ಕಲೀರಿ, ನಿಮಗೆ ಏನು ಮಾಡಲಿಕ್ಕೆ ಇಷ್ಟನೋ ಅದನ್ನು ಮಾಡಿ, ಆದರೆ ಜೀವನದಲ್ಲಿ ದಾರಿ ತಪ್ಪಬೇಡಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ, ಜೀವನದಲ್ಲಿ ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಅದರೊಟ್ಟಿಗೆ ಇವರಾಗಿ ಯಾವತ್ತು ಫೋರ್ಸ್ ಮಾಡೋದು, ಬಲವಂತ ಮಾಡೋದು ಇದನ್ನೇ ಕಲೀರಿ, ಆ ಥರ ಯಾವುದೇ ಇಡದೆ ಮಕ್ಕಳೊಂದಿಗೂ ಹೆಂಡತಿಯೊಂದಿಗೂ ಆ ಥರ ಒಂದು ಸೌಮ್ಯ ಸ್ವಭಾವದಲ್ಲಿ ಬದುಕ್ತಾ ಇದ್ರು ಅಂತ. ನಾವು ಆ ಸ್ವಭಾವ ಆ ಮನೆಯಲ್ಲಿದ್ದ ಸ್ವಭಾವವನ್ನು ನಾವು ಶಾಲೆಯಲ್ಲೂ ಕಾಣ್ತಾ ಇದ್ದೆವು. ಇಬ್ರಾಹಿಂ ಸರ್ ಅವರು ಕ್ಲಾಸಿನೊಳಗೆ ಬರುವಾಗ ಅವರ ಕೈಯಲ್ಲಿ ನಾನು ಬೆತ್ತ ಕಂಡಿರೋದು ತುಂಬ ಕಡಿಮೆ. ಅವರು ಬೆತ್ತ ಇಲ್ಲದೆ ಕ್ಲಾಸ್ ಒಳಗೆ ಬರ್ತಾ ಇದ್ರು. ಆ ಬೆತ್ತ ಇಲ್ಲದೆ ಕ್ಲಾಸ್ ಒಳಗೆ ಬಂದು ಅವರು ಮಕ್ಕಳನ್ನು ನಿಭಾಯಿಸ್ತಾ ಇದ್ರು. ಅವರಲ್ಲಿ ಅದು ಹೇಗೆ ನಿಭಾಯಿಸ್ತಾ ಇದ್ರು ಅಂದರೆ, ಅವರಲ್ಲಿ ಒಂದು ತಾಯಿಯ ಹೃದಯ ಇತ್ತು. ಮಾತಿನ ಮೂಲಕ ಮಕ್ಕಳನ್ನು ಸರಿಪಡಿಸುವ ಒಂದು ಟ್ಯಾಲೆಂಟ್ ಅವರ ಹತ್ರ ಇತ್ತು, ಹೃದಯ ಇತ್ತು. ಈ ತಾಯಿಯಂದಿರು ಮಕ್ಕಳಿಗೆ ಬೆತ್ತದಿಂದ ಹೊಡೆಯುವುದಕ್ಕಿಂತ ಜಾಸ್ತಿ ಬಾಯಲ್ಲಿ ಹೇಳಿ ಅವರನ್ನು ಸರಿಪಡಿಸಲಿಕ್ಕೆ ನೋಡ್ತಾರೆ. ಅದೇ ಹೃದಯ ಅವರಲ್ಲಿ ಇತ್ತು. ಅವರು ಇಬ್ರಾಹಿಂ ಸರ್ ಅವರು ಒಂದು ವಿಷಯ ಮಕ್ಕಳನ್ನು ಸರಿಪಡಿಸಲಿಕ್ಕೆ ಬೇಕಾಗಿ, ನಾವು ಸಣ್ಣದಿದ್ದಾಗ ನಮ್ಮ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ನಾವು ಅದನ್ನು ಸರಿಪಡಿಸಲೇಬೇಕಾಗಿ ತುಂಬ ಸಲ ಅದನ್ನೇ ರಿಪೀಟ್ ಮಾಡ್ತಾ ಇದ್ರು. ಒಂದೇ ವಿಷಯವನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ರು, ಮತ್ತೆ ಸ್ವಲ್ಪ ಜಾಸ್ತಿ ಅದನ್ನೇ ಹೇಳ್ತಾ ಇದ್ರು. ಇದೇನಾಗ್ತಾ ಇದ್ರೆ ಅಂದರೆ, ನಾವು ಸಣ್ಣ ಮಕ್ಕಳು ಆಗ ನಮ್ಗೆ ವಿದ್ಯಾರ್ಥಿಗಳು, ನಮಗೆ ಅದು ಗ್ರಹಿಸುವ ಶಕ್ತಿ ನಮ್ಮಲ್ಲಿ ಕಡಿಮೆ ಇತ್ತು. ಇವರು ಯಾಕೆ ಹೀಗೆ ಹೇಳ್ತಾ ಇದ್ರು ಅಂತ ನಮಗೆ ಅದೇನೋ ಕಿರಿಕಿರಿಯಾಗಿ, ಎಂದು ಚೊರೆಲ ಭಾವ ಇಲ್ಲಿ, ಎಂದು ಕಿರಿಕಿರಿಲ ಭಾವ, ಎಂಥ ಕಿರಿಕಿರಿ, ಆ ಥರ ಹೇಳ್ತಾ ಇದ್ದೆವು. ನಿಜವಾಗಿಯೂ ಅವರು ಯಾಕೆ ಹೇಳ್ತಾ ಇದ್ರು ಅಂದರೆ, ನಾವು ದಾರಿ ತಪ್ಪಿದ ಮಕ್ಕಳನ್ನು ಅವರು ಮಾತಿನ ಮೂಲಕ ಅವರು ಒಂದು ಕಲೆ ಕಲಿತಿದ್ರು. ಈ ಬೆತ್ತದಿಂದ ಓಡಿದ್ರೆ ಮಕ್ಕಳು ಇನ್ನಷ್ಟು ಕ್ರೂರತೆಗೆ ಹೋಗ್ತಾರೆ, ಅವರು ಉಗ್ರತೆಗೆ ಹೋಗ್ತಾರೆ. ಪ್ರೀತಿಯಿಂದ ಬದಲಾವಣೆ ಮಾಡಿದರೆ ಅವರು ಬದಲಾವಣೆ ಆಗ್ತಾರೆ ಅನ್ನೋದನ್ನು ಅವರು ಮನಗಂಡಿದ್ರು. ನಾನು ಒಂದು ಘಟನೆ ಹೇಳ್ಬೇಕಂದ್ರೆ, ನನ್ನ ಫ್ರೆಂಡ್ ಒಬ್ಬಿದ್ದ ಮಲ್ಲಾರ್ನವ ಸಾದಿಕ್ ಅಂತ. ಆಗ ಈ ಕಾಂಪೌಂಡ್ ಇಲ್ಲಿ ಇರಲಿಲ್ಲ, ಇಲ್ಲಿತ್ತು ಈ ಕಾಂಪೌಂಡ್. ಆ ಕಾಂಪೌಂಡ್ ಆಗುವವರೆಗೆ ನಾವು ಅಲ್ಲಿಂದ ನೇರವಾಗಿ ಹೋಗ್ತಾ ಇದ್ದೆವು. ಕಾಂಪೌಂಡ್ ಆದಾಗ ಇಲ್ಲಿಂದಲೇ ಗೇಟಿಂದಲೇ ಹೊರಗೆ ಹೋಗ್ಬೇಕು. ಹಾಗೆ ಈ ಸಾದಿಕ್ ಏನು ಮಾಡಿದೆ ಅಂದರೆ, ಒಂದು ದಿವಸ ಆ ಕಾಂಪೌಂಡ್ ಜಂಪ್ ಮಾಡಿ ಹೋದ. ಆಗ ಅಲ್ಲಿ ಜಂಪ್ ಮಾಡಿ ಹೋಗಬಾರ್ದು ಅಂತ ಒಂದು ಇಲ್ಲಿ ರೂಲ್ಸ್ ಇತ್ತು. ಹೋದಾಗ ಇಬ್ರಾಹಿಂ ಸರ್ ಹತ್ತಿರ ಇದ್ರು, ನೋಡು ದನದಾಗೆ ಜಂಪ್ ಮಾಡಿ ಹೋಗ್ತಾ ಇದ್ದಾನೆ ಅಂತ ಹೇಳಿದರು. ಅಲ್ಲ, ಹೀಗೆ ಹೇಳಿದರು, ಏನಂದರೆ ಕಟ್ಟಿ ಹಾಕಬೇಕಿತ್ತು, ಅವನನ್ನು ಕಟ್ಟಿ ಹಾಕಬೇಕು, ಬರಲಿ ಅವ ಕಟ್ಟಿ ಹಾಕಬೇಕು. ನಾನು ಕೇಳಿದೆ, ಏನು ಸರ್ ದನನ ಅಂತ. ಅದು ದನದ ಹಾಗೇನೆ ಜಂಪ್ ಮಾಡಿ ಹೋಗ್ತಾ ಇದ್ದಾನೆ ಅಂತ ಹೇಳಿದರು. ಹಾಗೆ ಇದು ಮಧ್ಯಾಹ್ನ
ಊಟಕ್ಕೆ ಬಿಟ್ಟಾಗ ಸಂಜೆ ಅವನು ನಾನು ಒಟ್ಟಿಗಿರುವಾಗ ಇಬ್ರಾಹಿಂ ಸರ್ ಎದುರು ಬಂದಾಗ ಸರ್ ಹೇಳಿದೆ, ಸರ್ ಇಲ್ಲಿ ದನ ಇದೆ ಕಟ್ಟಿ ಹಾಕ್ತೀರಾ ಅಂತ ಈ ಸಾದಿಕನ್ನು ತೋರಿಸಿ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ಈ ದನಕ್ಕೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ಇರಲಿ ಹೋಗ್ಲಿ ಆಚೆ ಅಂತ. ಅಂದರೆ ಆ ಮಾತಿನ ಮೂಲಕ ಇನ್ನಾದ್ರೂ ಆ ಥರ ಆದರೂ ದನ ಅಂತ ಹೇಳುವ ಮೂಲಕ ಆದರೂ ಇನ್ನು ಸರಿಯಾಗಲಿ ಅನ್ನುವಂಥ ಒಂದು ಮೆಂಟಾಲಿಟಿ ಅವ್ರ ಹತ್ರ ನಾನು ಕಂಡಿದ್ದು. ಮತ್ತು ಅವರು ನನಗೆ 3 ವರ್ಷ ನನ್ನ ಭಾಗ್ಯ ಅಂತ ಅನಿಸಿ 3 ವರ್ಷ ನಾನು ಇಲ್ಲಿ 8, 9, 10ನೇ ತರಗತಿಯಲ್ಲಿದ್ದೆ. 3 ವರ್ಷ ನನಗೆ ತರಗತಿ ನನಗೆ ಅಧ್ಯಾಪಕರಾಗಿದ್ದರು. ಅದರಲ್ಲಿ 8ನೇ ತರಗತಿಯಲ್ಲಿ ಇರಲಿಲ್ಲ, 9 ಮತ್ತು 10ನೇ ತರಗತಿಯಲ್ಲಿ ನನಗೆ ತರಗತಿ ಅಧ್ಯಾಪಕರಾಗಿದ್ದರು. 8 ಮತ್ತು 9ರಲ್ಲಿ ಕನ್ನಡ ಮಾಡಿದರೆ 10ನೇ ತರಗತಿಯಲ್ಲಿ ಅವರು ನನಗೆ ಸಮಾಜ ವಿಜ್ಞಾನ ಪಾಠ ಮಾಡ್ತಾಯಿದ್ರು. ಈ ಸಮಾಜ ವಿಜ್ಞಾನ ಪಾಠ ನನ್ನಲ್ಲಿ ತುಂಬ ಪ್ರಭಾವವನ್ನು ಬೀರಿತ್ತು. ನಾವು ಕ್ಲಾಸ್ ರೂಮಲ್ಲಿ ಒಂದು ಸಣ್ಣ ಘಟನೆ ಏನಂದರೆ, ನನ್ನ ಜೀವನದಲ್ಲಿ ನನ್ನ ಲೈಫ್ನಲ್ಲಿ ಅಲ್ಲಿವರೆಗೆ ನಾನು SLC ಜೀವನದವರೆಗೆ LLB ಅನ್ನುವ ಪದವನ್ನು ಪ್ರಥಮ ಬಾರಿಗೆ ನಾನು ಕೇಳಿದ್ದು ಅವರ ಬಾಯಿಂದ. ಆಗ ಅವರು ಹೇಳಿದರು ಅದನ್ನು ಮಾಡಬೇಕು, ಒಳ್ಳೆ ಡಿಗ್ರಿ, ಇಂಟ್ರೆಸ್ಟಿಂಗ್ ಡಿಗ್ರಿ ಅಂತ. ಆಗಲೇ ನಾನು ಹೇಳಿದೆ ಸರ್ ನಾನು ಮಾಡ್ತೇನೆ ಅಂತ. ಆಗ ನೀನು ಮೀನು ಬೇಕಾದ್ರೆ ಅಂದರೆ ಕಲಿಯೋದ್ರಲ್ಲಿ ತುಂಬ ಇದೆ, ನೀನು ಮೀನು ಬೇಕಾದ್ರೂ ಮಾರಯ್ಯ ಅಂತ ಹೇಳಿದರು. ಆಗಲೇ ಚಾಲೆಂಜ್ ಆಗಿ ಅದನ್ನು ತೆಗೆದು ಆನಂತರ ನಾನು PUCಯಲ್ಲಿ ಆರ್ಟ್ಸ್ ಮಾಡಿ LLB ಮಾಡಿದಾಗ ಅವರು ಆ ಸಮಾಜ ವಿಜ್ಞಾನ ಅಲ್ಲಿಂದಲೇ ನನಗೆ ಪ್ರಭಾವ ಬೀರಿ ಆನಂತರ ನಾನು RTI ಕಾರ್ಯಕರ್ತನಾಗಿ ಎಷ್ಟು ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಿದ್ದೇನೆ ಅಂದರೆ ಸುಮ್ಮನೆ ಅಲ್ಲ, ಅವರ ತಪ್ಪುಗಳನ್ನು ಹಿಡಿಯುವಾಗ ಅಂಥದ್ದು ಇದೆಲ್ಲ ಅವರಿಂದಾಗಿ ನನಗೆ ಬಂದಿತ್ತು. ಅವರು ವೈಯಕ್ತಿಕ ಜೀವನದಲ್ಲೂ ಹಾಗೆ ಮನೆಯವರಲ್ಲಿಯೂ ನಾನು ಮನೆಯವರ ಜೊತೆ ಮಾತಾಡುವಾಗ ಹಾಗೆ ಫ್ರೆಂಡ್ ಸರ್ಕಲಲ್ಲಿಯೂ ಎಲ್ಲ ಕಡೆಯೂ ಅವರಿಂದ ಅವರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯ ಇದೆ. ಅವರಿಗೆ ಇಷ್ಟೊಂದು ದೊಡ್ಡ ಶಿಷ್ಯರ ಒಂದು ಒಂದು ಬಲಗವೇ ಇದೆ ಅನ್ನೋದಾದರೆ ಅವರ ವೃತ್ತಿ ಜೀವನ ಕೂಡ ಯಶಸ್ವಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾರಿಗೆ ಒಂದು ಕಷ್ಟ ಕೊಡದೆ, ಯಾರಿಗೆ ಒಂದು ಹೊರೆಯಾಗದೆ ಕೂತಲ್ಲಿಂದ ಎದ್ದು ಹೋದ ಹಾಗೆ ಎದ್ದು ಹೋಗಿದ್ದಾರೆ ಅವರು. ಒಂದು ಲೆಕ್ಕದಲ್ಲಿ ಅದು ಬದುಕಿರುವ ನಮಗೆ ಬೇಜಾರಾಗ್ತಿದೆ ಆದರೂ ಅವರಿಗೆ ಪರ್ಸನಲ್ ಆಗಿ ಅದು ಖುಷಿಯ ವಿಷಯ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅವರ ವೈಯಕ್ತಿಕ ಜೀವನ ಮತ್ತು ಅವರ ಕೌಟುಂಬಿಕ ಜೀವನ, ಅವರ ವೃತ್ತಿ ಜೀವನ ಮತ್ತು ಅವರ ಸಾರ್ವಜನಿಕ ಜೀವನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರು ಅದರಲ್ಲಿ ಸಾಧನೆ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಇನ್ನು ಅವರ ಶಾಶ್ವತವಾದ ಜೀವನದಲ್ಲಿಯೂ ಕೂಡ ಅವರು ಯಶಸ್ವಿಯಾಗಲಿ, ಅಲ್ಲಿಯೂ ಕೂಡ ಅವರು ಸುಖಕರವಾಗಿರಲಿ. ಅವರ ಜೊತೆ ನಾವು ಕೂಡ ಅಲ್ಲಾಹನ ಸ್ವರ್ಗದಲ್ಲಿ ಇರುವ ಅಂತ ಬೇಡುತ್ತಾ, ಅದೇ ಥರ ಅವರನ್ನು ಕಳೆದುಕೊಂಡ ಅವರ ಪತ್ನಿ, ಮಕ್ಕಳು, ಕುಟುಂಬಸ್ಥರು ಎಲ್ಲರಿಗೂ ಅದರ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಅಂತ ಹೇಳುತ್ತಾ ನನ್ನನ್ನು ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವ್ಯತ್ಯಾಸ ನಮಗೆ. ಸೊ ಇಲ್ಲಿನ ಬಗ್ಗೆ ನನಗೆ ಇಬ್ರಾಹಿಂ ಸರ್ ಕೂಡ ಸ್ವಲ್ಪ ದಾರಿ ತೋರಿಸಿದ್ದಾರೆ ಅನ್ನೋದು ನಾನು ನೆನಪಿಸಲೇಬೇಕಾದಂತಹ ವಿಚಾರ. ಈ ಕಾರ್ಯಕ್ರಮದಲ್ಲಿ ಇಂದು ಪಾಲ್ಗೊಳ್ತಾ ಇರುವಂತಹ ಮದನಿ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ, ನಿವೃತ್ತ ಅಧ್ಯಾಪಕ ಮಿತ್ರರೇ, ಅಧ್ಯಾಪಿಕೆಯರೇ, ಹಳೆ ವಿದ್ಯಾರ್ಥಿಗಳೇ, ಮದನಿ PU ಹೈಸ್ಕೂಲ್ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಸಕ್ತ ಎಲ್ಲ ಅಧ್ಯಾಪಕರೇ, ಅಧ್ಯಾಪಿಕೆಯರೇ ಹಾಗೂ PU ವಿಭಾಗದ ವಿದ್ಯಾರ್ಥಿಗಳೇ, ನಾನು ಏನು ಮೆಲುಕು ಹಾಕಬೇಕಾಗಿತ್ತು ಅದೆಲ್ಲವನ್ನು ಕೂಡ ಇಮ್ತಿಯಾಜ್ ಶಾ ತುಂಬೆ ಅವರು ಹೇಳಿ ಆಗಿದೆ. ಅವರು ಹೇಳಿದಂಥ ವಿಚಾರಗಳೆಲ್ಲ ಕೂಡ ಬಹುಶಃ ನನಗೆ ಗೊತ್ತಾಯಿತು ಅವರ ಭಾಳ ಪರ್ಸನಲ್ ಆಗಿ ಕಲೆಕ್ಟ್ ಮಾಡಿದಂತಹ ವಿಚಾರ ಅಂಥೇಳಿ. ಇಬ್ರಾಹಿಂ ಸರ್ ಒಬ್ಬ ಜನಪ್ರಿಯ ಅಧ್ಯಾಪಕ ಹೌದು, ವಿದ್ಯಾರ್ಥಿ ಸ್ನೇಹಿ ಹೌದು, ಜೊತೆಗೆ ಊರಲ್ಲಿ ಒಬ್ಬ ಸಮಾಜ ಸ್ನೇಹಿ ಅಥವಾ ಅಲ್ಲಿನ ಎಲ್ಲರ ಮನಸ್ಸು ಗೆದ್ದಂತಹವರು ಕೂಡ. ನಾವು ಏನು ಇಬ್ರಾಹಿಂ ಸರ್ ಒಂದು ಕ್ಲಾಸು ಮುಂದೆ ಮಾಡಿಕೊಂಡು ಬಂದರು ಅದೆಲ್ಲವನ್ನು ನಂತರದ ವರ್ಷದಲ್ಲಿ ನಾನು ಮಾಡಿಕೊಂಡು ಬಂದಂತಹದ್ದು. ದೈವವಶಾತ್ ಏನಾಯಿತು, ದೇವರ ಅನುಗ್ರಹದಿಂದ ಏನಾಯಿತು ಅಂತ ಹೇಳಿದರೆ ಅವರು ಬಂದ ಕಾಲೇಜಿಗೆ, ಸ್ಕೂಲಿಗೆ ನಾನು ಬಂದ ನಂತರ ನನ್ನ ಜೂನಿಯರ್ ಆಗಿದ್ದಂತಹ ದೇವಪ್ಪ ಶೆಟ್ಟರು ಇಲ್ಲಿಗೆ ಬಂದರು. ಹಾಗೆ ನಾವು ವರ್ಕಾಡಿ ಪಂಚಾಯತಿನ 3 ಜನರು ಮದನಿ ಸಂಸ್ಥೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡವರು, ಇಲ್ಲಿ ದುಡಿದವರು.
ಇಬ್ರಾಹಿಂ ಸರ್ ಅವರ ಬಗ್ಗೆ ನನಗೆ ಬಹಳಷ್ಟು ಹೇಳಲಿಕ್ಕಿಲ್ಲ. ಸುಮಾರು ಅವರು ತೀರಿ ಹೋಗುವ 10 ದಿನಗಳ ಮುಂಚೆ ನಾನು ಅವರನ್ನು ಭೇಟಿಯಾಗಿದ್ದೆ. ನಾವು ಎಲ್ಲಿ ಕಂಡರೂ ಕೂಡ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದ್ದೇವೆ ನಾವು. ಅವರು ರಿಟೈರ್ಡ್ ಆದ 3 ವರ್ಷದಲ್ಲಿ ನನ್ನಲ್ಲಿ ಇಲ್ಲಿಯ ವಿಚಾರಗಳನ್ನೆಲ್ಲ ಕೇಳ್ತಾ ಇದ್ರು. ಸ್ಕೂಲ್ ಇತ್ಯಾದಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಯಾಕೆ ಹೇಳಿದರೆ, ಮಸೀದಿಯಲ್ಲಿ ಪೊಯ್ಯತ್ತಬೈಲ್ ಅನ್ನುವಂಥ ಒಂದು ಪವಿತ್ರ ಜುಮಾ ಮಸ್ಜಿದ್, ಬಹುಶಃ ನಮ್ಮ ಉಳ್ಳಾಲ ದರ್ಗಾವನ್ನು ಬಿಟ್ಟ ನಂತರ ಉರೂಸ್ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ನಡೆಯುವಂಥದ್ದು ಅದು ಪೊಯ್ಯತ್ತಬೈಲ್ ಮಣವಾಟಿ ಬೀವಿ ಉರೂಸ್ ಕಾರ್ಯಕ್ರಮ. ಅಂಥ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವರು ಜೊತೆಯಾಗಿ ಸಾಗಿ ಬಂದಂತಹವರು, ಹತ್ತಿರದಿಂದ ಬೆಲ್ಲವರು. ನಾನು ಅವರನ್ನು ಒಂದು ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ಹೇಳಿದರೆ, ನನ್ನ ಅಣ್ಣ ಸಹೋದರ ಮತ್ತು ಅವರ ಸಹೋದರ ಒಂದೇ ಮನೆಯ 2 ಹುಡುಗಿಯರನ್ನು, ಅಕ್ಕ ತಂಗಿಯರನ್ನು ಮದುವೆ ಆದದ್ದು. ಅದು ಕೂಡ ನಮ್ಮೊಳಗಿರುವಂತಹ ಒಂದು ಸಂಬಂಧ. ಇಬ್ರಾಹಿಂ ಸರ್ ಯಾವುದನ್ನು ಬಹಳವಾಗಿ ತಲೆಗೆ ಹಚ್ಚಿಕೊಳ್ತಾ ಇರಲಿಲ್ಲ. ಕಳೆದ ಬಾರಿ ಹಜ್ಜಿಗೆ ಹೋದ ನಂತರ ತೀರ ಏರುಪೇರಾಯಿತು ಅವರ ಆರೋಗ್ಯ ಸ್ಥಿತಿಯಲ್ಲಿ. ನನಗೆ ಅಲ್ಲಿಂದ ವಿವರ ಸಿಗ್ತಾ ಇತ್ತು. ಇಮ್ತಿಯಾಜ್ ಶಾ ಹೇಳಿದ ಹಾಗೇ ಅವರು ಹಜ್ ಕಾರ್ಯಕ್ರಮ ನಿರ್ವಹಿಸೋದರ ಮಧ್ಯೆನೇ ತುಂಬ ವೀಕ್ ಆಗಿದ್ದರು. ಅವರನ್ನು ಬಹುಶಃ ಎತ್ತಿಕೊಂಡು ಸಾಗಿಸುವಂತಹ ಒಂದು ಸ್ಥಿತಿಯೂ ಕೂಡ ಅಲ್ಲಿ ಬಂದಿತ್ತು. ಹಾಸ್ಪಿಟಲೈಸ್ ಆಗಿದ್ದರು ಕೂಡ 1 ವಾರದ ತನಕ. ಹಾಗೆ ಆ ನಂತರ ಮತ್ತು ಊರಿಗೆ ಬಂದು ಅವರು ಬಂದರು ಅನ್ನೋ ಸುದ್ದಿ ಕೇಳಿದಾಗ ಈ ಹಜ್ಜಿಗೆ ಇತ್ಯಾದಿ ಹೋದವರನ್ನು ಹೋಗಿ ಮೀಟ್ ಆಗೋದುಂಟು. ಹಾಗೆಲ್ಲ ನಾನು ಹೋಗಿ ಮೀಟ್ ಆಗುವಾಗ ಬಹಳ ಭಾವುಕರಾಗಿ ಅವರು ಮಾತಾಡಿದರು. ಕಣ್ಣಲ್ಲಿ ನೀರು ಬಂತು. ಇಸ್ಮಾಯಿಲ್ ಸರ್ ಹೀಗಾಯಿತು ಅಂತ. ಯಾವತ್ತೂ ನಾನು ಕಾಣದ ಸ್ಥಿತಿಯಲ್ಲಿ ಇಬ್ರಾಹಿಂ ಸರನ್ನು ಅವತ್ತು ನಾನು ಕಂಡೆ. ಆ ನಂತರ ಏನಾಯಿತು ಅಂತ ಹೇಳಿದರೆ, ಹಲವು ಬಾರಿ ಇಬ್ರಾಹಿಂ ಸರ್ ಈ ಹಜ್ಜಿಗೆ ಬಂದ ನಂತರ ಹಲವು ಬಾರಿ ಅವರು ಹಾಸ್ಪಿಟಲೈಸ್ ಆಗಿದ್ದರು. ಇಲ್ಲಿ ಕೆಲಸದಲ್ಲಿ ಇರುವಾಗಲೇ ಅವರಿಗೆ ಒಂದು ಸಣ್ಣ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆದವು. ಬಹುಶಃ ದೇವಪ್ಪ ಶೆಟ್ಟರು ಅವರನ್ನು ಇಲ್ಲಿ ಕರ್ಕೊಂಡು ಹೋದದ್ದು ಹಾಸ್ಪಿಟಲಿಗೆ. ಆನಂತರ ಅವರ ಶುಗರ್, ಮಧುಮೇಹ ಅನ್ನುವಂತಹದ್ದು, ಡಯಾಬಿಟಿಕ್ ಅನ್ನುವಂಥದ್ದು ತುಂಬ ವರ್ಷಗಳ ಹಿಂದೆ ಇತ್ತು. ಹಜ್ಜಿಗೆ ಹೋಗಿ ಬಂದ ನಂತರ ಬೇರೆ ಬೇರೆ ಕಾರಣಗಳಿಗೆ ಅವರು ಆಗಾಗ ನಾನು ಹೇಳಿದೆ ಹಾಸ್ಪಿಟಲೈಸ್ ಆಯಿತು, ತುಂಬ ಕ್ಷೀಣಿಸಿದ್ರು. ಸಿಕ್ಕಾಗ ನಾನು ಅವರಿಗೆ ಧೈರ್ಯವನ್ನು ತುಂಬ್ತಾ ಇದ್ದೆ, ಧೈರ್ಯದ ಮಾತುಗಳನ್ನು ಹೇಳ್ತಾ ಇದ್ದೆ. ಸರ್, ಪಾಸಿಟಿವ್ ಆಗಿ ನಾವು ಇರೋಣ, ಹಾಗೇನಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಅವ್ರು ಹಾಕೋಗುವಾಗೆಲ್ಲ ನಮ್ಮೊಳಗೆ ಏನೂ ಆಗಲಿಲ್ಲ, ಅಂಥದ್ದೇನು ನಡೆಯಲಿಲ್ಲ ಸರ್, ನಾವು ಇರಿ, ನೀವು ಚಿಂತೆ ಮಾಡಬೇಡಿ ಅಂತ ಹೀಗೆಲ್ಲ ಇದ್ದಾಗ. ಆದರೆ ಅವರಲ್ಲಿ ನಾನು ಕಂಡಂತಹ ಒಂದು, ಬಹುಶಃ ನಾನು ಅದನ್ನು ಅವರ ಒಂದು ಸ್ವಭಾವ ಅಂತ ಹೇಳಬೇಕು. ಏನಾಗಿದೆ ಅಂತ ಹೇಳಿದರೆ, ಅವರಿಗೆ ಏನನ್ನೋ ಕಳ್ಕೊಂಡಾಗ ಅಥವಾ ಏನನ್ನೋ ಇದ್ದದು ಅಥವಾ ಅವರ ವಂಚಿತರಾದಾಗ ಅವರು ತುಂಬ ಭಾವುಕರಾಗ್ತಾ ಇದ್ದರು. ಅದನ್ನು ಸಹಿಸ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಅದೂ ಒಂದು ಬಗೆಯ ಫೀಲಿಂಗ್ಸ್ ಅವರಲ್ಲಿ ಇತ್ತು, ಸರ್ ಅವರಲ್ಲಿ ಇತ್ತು. ಅಂತೂ ಒಟ್ಟಿನಲ್ಲಿ ನಾನು ಮೊನ್ನೆ ಶನಿವಾರದ ದಿವಸ ಏನಾಯಿತು ಅಂತ ಹೇಳಿದರೆ, ನಾನು ಹಾಗೆ ಪ್ರಾತರ್ವಿಧಿ ಪ್ರಾರ್ಥನೆಗಳೆಲ್ಲ ಮುಗಿಸಿದ ನಂತರ ನಮ್ಮ ಊರಿನ ಒಂದು ಗ್ರೂಪ್ ಮೆಸೇಜಲ್ಲಿ ಇಬ್ರಾಹಿಂ ಸರ್ ನಮ್ಮನ್ನು ಅಗಲಿದ್ರು ಅಂತ ಹೇಳಿದರು. ಬಹಳ ಶಾಕ್ ಆಯಿತು ನನಗೆ. ಒಂದಷ್ಟು ಹೊತ್ತು ನನಗೆ ಏನಾಯಿತು ಅಂತ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ತಕ್ಷಣ ನಾನು ನಮ್ಮ ಕಮಿಟಿಯವರಿಗೆ, ಜೊತೆಗೆ ನಮ್ಮ ನಿವೃತ್ತ ಅಧ್ಯಾಪಕರಿಗೆ, ನಂತರ ಇಲ್ಲಿ ಇರುವಂಥ ಎಲ್ಲರಿಗೂ ಕೂಡ ನನಗೆ ಮೆಸೇಜ್ ಟೈಪ್ ಮಾಡುವಾಗ ನನ್ನ ಕೈ ನಡುಗ್ತಾ ಇತ್ತು. ಸುಮಾರು ಮನೇಲಿ ಬಂದು ನನ್ನ ಆಕೆ ಕೇಳ್ತಾಳೆ, ಏನು ಈ ಥರ ನೀವು ಅಪ್ಸೆಟ್ ಆಗಿದ್ದೀರಿ, ಕೈಕಾಲೆಲ್ಲ ನಡಗಿದ ಹಾಗಾಯಿತು. ಇದು ನಾನು ಇಲ್ಲಿ ಪಬ್ಲಿಕಲ್ಲಿ ಹೇಳಬೇಕು ಅಂತಲ್ಲ, ಯಾಕೆ ಹೇಳಿದರೆ ಅಂತಹ ಒಂದು ಒಡನಾಟ ಸರ್ ಒಟ್ಟಿಗೆ ಚಿಕ್ಕಂದಿನಲ್ಲೇ ಇತ್ತು. ಮತ್ತು ಹೈಸ್ಕೂಲ್ ಸೆಕ್ಷನ್, ಕಾಲೇಜ್ ಸೆಕ್ಷನ್ ಅಂತ ನಾವು ಬೇರೆ ಬೇರೆ ಆದಾಗ ಏನು ಕಮ್ಮಿ ಆಯಿತು. ಆ ನಂತರ ನಮ್ಮಲ್ಲಿ ಸ್ವಲ್ಪ ಗ್ಯಾಪ್ ಬಂದದ್ದೇನು ಅಂತ ಹೇಳಿದರೆ, 2010ರಲ್ಲಿ ನಾನು ಪೊಯ್ಯತ್ತಬೈಲ್ನಿಂದ ನನ್ನ ವಾಸ್ತವ್ಯವನ್ನು ದೇರಳಕಟ್ಟೆ ನಾಟಕಲ್ಲಿಗೆ ಬದಲಾಯಿಸಿಕೊಂಡೆ. ಆಗಿರುವಾಗ ಸ್ವಲ್ಪ ಗ್ಯಾಪ್, ಇಲ್ಲಾಂದರೆ ಹೋಗುವುದು ಬರುವುದೆಲ್ಲ ನಾವು ಒಟ್ಟಿಗೆನೆ. ಅಂತಹ ಇಬ್ರಾಹಿಂ ಸರನ್ನು ನೆನೆದಾಗ ಬಹಳ ಆಯಿತು. ಯಾಕೆ ಹೇಳಿದರೆ, ಸುಮಾರು ಕೆಲವೇ ದಿನಗಳ ಮುಂದೆ ನಾನು ಅವರನ್ನು ಕಂಡದ್ದು, ಮಸೀದಿಯ ಒಂದು ಫಂಕ್ಷನಲ್ಲಿ ನಾವು ಅವರನ್ನು ಕಂಡದ್ದು. ತುಂಬ ಫೀಲ್ ಮಾಡಿದ. ನಾನು ಹೇಳಿದೆ, ಸರ್ ಹಾಗೆಲ್ಲ ಯೋಚಿಸಬೇಡಿ ಅಂತೆಲ್ಲ ಹೇಳಿದೆ. ಒಟ್ಟಿನಲ್ಲಿ ನಾನು ತಿಳ್ಕೊಂಡು ಹಾಗೇನಾಯಿತು ಅಂತ ಹೇಳಿದರೆ, ಅವರು ಬಹುಶಃ ಬೇರೆ ಬೇರೆ 2-3 ವಿಧದ ಅಸೌಖ್ಯತೆಯಿಂದ ಬಳಲಿ ಏಕಾಏಕಿ ಅವರು ಸಡನ್ನೇ ಅಪ್ಸೆಟ್ ಆಗುವ ಸ್ಥಿತಿ ಬಂತು ಅಂತ ಹೇಳಿಕೊಂಡು, ಅದರಲ್ಲಿ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯೂ ಕೂಡ ಇರಬಹುದು ಏನೋ ಅಂತ ನನಗೆ ಕಾಣ್ತದೆ. ಅವರಿಗೆ 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು. ಆ 2 ಗಂಡು ಮಕ್ಕಳಲ್ಲಿ ದೊಡ್ಡವನು ಇಲ್ಲೇ PUC ಓದಿದ್ದು, 2ನೇವನು ಇಲ್ಲಿ ಓದಲಿಲ್ಲ. ಆದರೆ 3ನೇ ಮಗಳು, ಮಗಳು, ಅವಳು ಇಲ್ಲೇ PUC ಮಾಡಿದಂತಹದ್ದು ಕೂಡ. ಅಂತಹ ಒಂದು ನಮ್ಮ ಒಡನಾಡಿಯಾಗಿದ್ದಂತಹ ಇಬ್ರಾಹಿಂ ಸರ್ ಇಷ್ಟೊಂದು ಬೇಗ, ಯಾಕೆಂತ ಹೇಳಿದರೆ ಬೇಗ ಯಾರು ಅಂತ ಗೊತ್ತಿಲ್ಲ,
ನಾವು ಹಾಕಿದ ಶರ್ಟಿನ ಬಟನನ್ನು ನಾವೇ ಬಿಚ್ಚುತ್ತೇವೆ ಅಂತ ಹೇಳುವ ಗ್ಯಾರಂಟಿ ಯಾರಿಗೂ ಕೂಡ ಇಲ್ಲ. ಮನೆಯ ಹೊಸಿಲಿನಿಂದ ಹೊರಟು ಬಂದಂತಹ ನಾವು ಮತ್ತು ಅವತ್ತು ಯಾವ ಕ್ಷಣದಲ್ಲಿ ಮನೆಗೆ ಹೋಗ್ತೇವೋ ಹೇಗೆ ಹೋಗ್ತೇವೋ ಅನ್ನುವಂತಹದ್ದರು ಅದು ಮರಣದ ಕ್ಷಣಗಳು. ಆದ್ದರಿಂದ ಇಬ್ರಾಹಿಂ ಸರ್ ಒಂದು ಲೆಕ್ಕದಲ್ಲಿ ಹೇಳಿದ ಹಾಗೇನೆ ಆರೋಗ್ಯ ಸ್ಥಿತಿ ಅಂದರೆ ನನಗೊಬ್ಬರು ಕೇಳಿದರು, ಬಹುಶಃ ರಿಯಾಜ್ ಇರಬೇಕು ಸರ್, ಅವರು ಅನಾರೋಗ್ಯ ಸ್ಥಿತಿಯಲ್ಲೆಲ್ಲ ಇದ್ದಾಗ ಅಂಥೇಳಿ. ಅನಾರೋಗ್ಯ ಸ್ಥಿತಿ ಅಂತ ಹೇಳಿದರೆ ಹಾಸಿಗೆ ಹಿಡಿದು ಮಲಗಿದ ಸ್ಥಿತಿ ನಮ್ಮ ಇಬ್ರಾಹಿಂ ಸರಿಗೆ ಬಂದಿರಲಿಲ್ಲ. ಅವತ್ತು ಕೂಡ ಪ್ರೇಯರ್ ಮಾಡಿದರು, ತಸ್ಬೀಹಿ ಮಾಲೆಯನ್ನು ಜಪ ಸರವನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಎಲ್ಲ ನಾನು ಕೂಡ ತಿಳ್ಕೊಂಡದ್ದು ವಿವರ ಅದೇ. ಹೀಗಿರುವಾಗ ಒಂದು ಬಾರಿ ಒಂದು ಟೀ ಏನೋ ಕುಡಿದು ಮತ್ತೆ ಮಲಗಿದವರನ್ನು ಮೊಮ್ಮಗು ಏನೋ ಹೋಗಿ ಕರೆಯುವಾಗ ಅಪ್ಪ ಅಪ್ಪ ಅಜ್ಜ ಅಜ್ಜ ಅಂತ ಕರೆಯುವಾಗ ಏನು ಅವ್ರು ಮಾತಾಡಲಿಲ್ಲ ಅನ್ನುವಂಥದ್ದು ಕೂಡ ನನಗೆ ಸಿಕ್ಕಿದ ಮಾಹಿತಿ. ಹೀಗೆ ಒಂದು ಲೆಕ್ಕದಲ್ಲಿ ಒಳ್ಳೆಯ ಮರಣ. ಇಬ್ರಾಹಿಂ ಸರ್ ನಮ್ಮಿಂದ ದೂರ ಆಗಿದ್ದಾರೆ. ಅವರು ಪರಲೋಕ ಜೀವನ ನಮ್ಮ ಅರಬಿಕ್ ಲಫಲುಗಳಲ್ಲಿ ಹೇಳಬೇಕಾದ್ರೆ ಮಗ್ಫಿರತ್ ಮರ್ಹಮತ್ ಅಲ್ಲಾಹು ಅವರಿಗೆ ನೀಡಲಿ. ಮುಂದೊಂದು ದಿನ ನಾವು ಕೂಡ ಯಾವಾಗೋ ಗೊತ್ತಿಲ್ಲ, ನಾವು ಕೂಡ ಹಾಗೆ ಶಾಶ್ವತ ಇಹ ಲೋಕ ತ್ಯಜಿಸುವಂತಹವರು, ಪರಲೋಕಕ್ಕೆ ಹೋಗುವಂತಹವರು. ಅವರ ಆ ಸ್ವರ್ಗಸ್ಥ ಜೀವನ, ಅವರ ಖಬರು ಜೀವನ ಅದು ಸ್ವರ್ಗಸ್ಥ ಜೀವನವಾಗಿರಲಿ. ಅವರಿಗೆ ಸ್ವರ್ಗದಿಂದ ದೊರಕುವಂತಹ ಎಲ್ಲ ಅನುಗ್ರಹೀತ ಎಲ್ಲವುಗಳು ಕೂಡ ಸರ್ವಶಕ್ತನು ಅವರಿಗೆ ನೀಡಲಿ. ಈ ಒಂದು ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೆ, ಜೊತೆಗೆ ಬಹಳ ಮುಖ್ಯವಾಗಿ ಅವರ ಕುಟುಂಬದವರಿಗೆ ಸರ್ವಶಕ್ತ ದೇವನು ನೀಡಲಿ ಅಂತ ಹೇಳಿ ನಾನು ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ರಿಕ್ವೆಸ್ಟ್ ಏನೆಲ್ಲರಲ್ಲಿ ಅಂತ ಹೇಳಿದರೆ, ಅವರ ಮಗ್ಫಿರತಿಗೆ ಪರಲೋಕ ಜೀವನಕ್ಕೆ ಪ್ರತಿ ಬಾರಿ ನೀವು ದುವಾ ಮಾಡುವಾಗ ದುವಾ ಮಾಡಬೇಕು. ಅದು ಇವತ್ತು ನಾವು ಜೀವನದಲ್ಲಿ ನಾವು ಕೂಡ ಹೇಳೋದೇನು ಅಂತ ಹೇಳಿದರೆ, ನನ್ನ ಫ್ಯಾಮಿಲಿಗೆ, ನನ್ನ ಕುಟುಂಬದವರಿಗೆ, ನನ್ನ ಕೊಲೀಗ್ಗಳಿಗೆ, ನನ್ನ ವಿದ್ಯಾರ್ಥಿಗಳು, ಅಲ್ಲಿ ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳಿಲ್ಲ, ಅವರೆಲ್ಲ ನಮ್ಮ ವಿದ್ಯಾರ್ಥಿಗಳೇ. ಅವರು ಮಾತ್ರ ಅಲ್ಲ, ನನ್ನ ಪ್ರಾರ್ಥನೆ ಏನು ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳ ಪೇರೆಂಟ್ಸು ತೀರಿ ಹೋಗಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಆಕಸ್ಮಿಕ ತೀರಿ ಹೋಗಿದ್ದಾರೆ. ಅಲ್ಲಾಹುವೇ ನೀವು ಅವರಿಗೆ ಮಗ್ಫಿರತ್ ನೀಡು ಅಂತ ಹೇಳಿ. ಇಂತಹದ್ದು ಎಲ್ಲರೂ ಮಾಡ್ತೀರಾ, ಅದನ್ನೊಂದು ನೆನಪು ಮಾಡಿದ್ದೇನೆ ನಾನು ಅಷ್ಟೇ. ನಿಮ್ಮೆಲ್ಲರ ಪ್ರಾರ್ಥನೆ ಅವರಿಗೂ, ಈಗ ನಿವೃತ್ತರಾಗಿ ಜೀವಿಸ್ತಾ ಇರುವಂತಹವರ ಆರೋಗ್ಯಕ್ಕಾಗಿ ನೀವು ಪ್ರಾರ್ಥಿಸಬೇಕು ಅಂತ ಕೇಳ್ತಾ, ರಿಯಾಜ್ ನೇತೃತ್ವದಲ್ಲಿ ಅಥವಾ ಕಮಲಾಕ್ಷ ಸರ್ ಅವರ ಮಾರ್ಗದರ್ಶನದಲ್ಲಿ ಅಥವಾ ನಮ್ಮ ಆಡಳಿತ ಕಮಿಟಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಮದನಿ ಅಲ್ಯೂಮಿನಿಯಂ ಅಸೋಸಿಯೇಷನ್ ಜೊತೆಗೆ ಕಮಿಟಿಯವರು ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಪರಂಪರೆ ಇವತ್ತೇನು ಸ್ಟಾರ್ಟ್ ಮಾಡಿದಾರೋ ಅದು ಇನ್ನು ಎಲ್ಲರೂ ತೀರಿ ಹೋದಾಗ ಅದನ್ನು ಮುಂದುವರಿಸಬೇಕು. ಕೇವಲ ಒಬ್ಬರಿಗೊಬ್ಬರಿಗೆ ಹೀಗೆ ಮಾಡಿದ್ದು ಅಂತ ಆಗಬಾರ್ದು. ನಾನು ಅದನ್ನು ಸೂಚಿಸಿದ್ದೇನೆ. ಓಕೆ ಸರ್, ಖಂಡಿತ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ರಿಯಾಜ್ ನನಗೆ ನೆನಪಿಸಿದ ಒಂದು ವಿಚಾರ ಅಂತ ಹೇಳಿದರೆ, ಈಗಾಗಲೇ ನಾನು ಮತ್ತು ಕಮಲಾಕ್ಷ ಸರ್ ನಾವೆಲ್ಲ ಇಲ್ಲಿ ಬಂದು ಕೆಲಸಕ್ಕೆ, ಕಮಲಾಕ್ಷ ಸರ್ ಸುಮಾರು ವರ್ಷ ನನಗೆ ಸೀನಿಯರು. ಅವತ್ತಿಂದಲೇ ನಾನು ಅವರನ್ನು ಮೆಚ್ಚಿಕೊಂಡೆ. ಬಹುಶಃ ನಾವು ಮಾತಾಡಿಕೊಳ್ಳದ ವಿಚಾರ ಇಲ್ಲ. ಏನು ಬೇಕಿದ್ದರೂ ನನಗೆ ಕಮಲಾಕ್ಷ ಸರ್ ಅವರ ಮಾರ್ಗದರ್ಶನ ಬೇಕು. ಮಾತ್ರ ಅಲ್ಲ, ಕಮಲಾಕ್ಷ ಸರ್ ಇವತ್ತು ಕೂಡ 10th ಬಂದು ಮ್ಯಾಥ್ಸ್ ಮಾಡ್ತಾರೆ. ಯಾರೂ ರಿಕ್ವೆಸ್ಟ್ ಮಾಡಿಕೊಂಡಲ್ಲ, ಸ್ವಾರ್ಥಾಪೇಕ್ಷೆಯಿಂದ ಅಲ್ಲ, ಫಲಾಪೇಕ್ಷೆಯಿಂದ ಅಲ್ಲ. ಆ ರೀತಿ ಅಂತಹ ಒಂದು ಅನ್ಯೋನ್ಯ ಸಂಬಂಧ ಕಮಲಾಕ್ಷ ಸರ್ ಇದೆ. ಇವೆಲ್ಲವನ್ನೂ ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ನೆನಪಿಟ್ಕೊಳ್ಬೇಕು. ಈ ಹಿಂದೆ ನಮ್ಮಿಂದ ಅಗಲಿ ಹೋದಂತಹ ನಮ್ಮ ಪ್ರೀತಿಯ ಕಲ್ಲೂರಾಯ ಮಾಸ್ಟರು, ಅವರ ಹೈಸ್ಕೂಲ್ನ ಡ್ರಾಯಿಂಗ್ ಟೀಚರ್, ಮುಂಗೋಪಿಯಾಗಿದ್ದರು. ಅವರು ಒಂದು ದಿವಸ ಆ ಕಡೆಯಿಂದ ಬರುವಾಗ ಮಾಡಿಯಲ್ಲಿ ಒಂದು ವಾಹನ ಅಪಘಾತದಲ್ಲಿ, ಬೆಳಗಿನ ಹೊತ್ತು ಸ್ಕೂಲಿಗೆ ಬರುವಾಗ ಅಪಘಾತದಲ್ಲಿ ಬಿದ್ದು ಸ್ಪಾಟಲ್ಲಿ ಅವರು ತೀರಿ ಹೋದರು. ಅವರಿಗೂ ಶ್ರೀ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆ ನಂತರ ಇನ್ನೊಬ್ಬರು ನಮ್ಮ ಶಂಭು ಭಟ್ ಅಂತ ಹೇಳಿ ಒಬ್ಬರು ಸರ್ ಇದ್ದರು. ಅವರು ಹೈಸ್ಕೂಲಿಗೆ 10th ಅಲ್ಲಿ ಸೈನ್ಸ್ ಮಾಡ್ತಾಯಿದ್ರು. ಅವರು ಕೂಡ ಒಂದು ಅಕಾಲಿಕವಾದ ನಿಧನಕ್ಕೆ ಅವರು ಒಳಗಾದರು. ಅವರಿಗೂ ಸರ್ವಶಕ್ತ ಅಥವಾ ಶ್ರೀ ಪರಮಾತ್ಮ ಅಂತ ನಾವೇನು ದೇವನನ್ನು ನೆನಪಿಸ್ ಮಾಡ್ತೇವೆ, ಅವರ ಪರಲೋಕ ಜೀವನವು ಕೂಡ ಸದ್ಗತಿಯುತವಾಗಲಿ ಅಂತ ಹೇಳುತ್ತಾ, ಆ ನಂತರ ಜಾನ್ ಬ್ಯಾಪ್ಟಿಸ್ಟ್ ರಾಡ್ರಿಗಸ್ ಅಂತ ಹೇಳಿ ಹೈಸ್ಕೂಲಿಗೆ ಸೈನ್ಸ್ ಮಾಡ್ತಾ ಇದ್ದದ್ದು, ಬಹಳ ಜೋಕು ಕುಶಾಲಿನ ಮನುಷ್ಯ, ಒಳ್ಳೆ ನಾಲೆಜ್ ಇರುವಂತಹ ಮನುಷ್ಯ. ಬಾಮರಾಯ ಬಾ ಚಹಾ ಕುಡಿಯುವ ಅಂತ ಇಲ್ಲಿ ಸೋಜರ ಹೋಟೆಲ್ ಇತ್ತು. ಈ ಥರ 10:30 ಚಾಕೆ ಎಲ್ಲ ಅವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದದ್ದು. ಅವರು ಕೂಡ ಸಡನ್ ತೀರಿ ಹೋದರು ಅನ್ನುವಂತಹ ವಿಷಯ ಸುಮಾರು 6-7 ವರ್ಷ ಏನು ಆಯಿತು. ಅವರನ್ನು ಕೂಡ ನಾನು ನೆನೆಯುತ್ತೇನೆ. ಯಾಕೆ ಹೇಳಿದರೆ, ಈ ಪರಂಪರೆ ಹಿಂದಿನಿಂದ ಬಂದದ್ದು ಎಲ್ಲಿಂದ ಸ್ಟಾರ್ಟ್ ಅನ್ನೋದನ್ನು, ಬೇರೆ ಬೇರೆ ಕಾರಣಗಳಿಗೆ ನಮಗೆ ಇಂತಹ ಒಂದು ಕಾರ್ಯಕ್ರಮ ಏರ್ಪಡಿಸ್ಲಿಕ್ಕೆ ಆಗಲಿಲ್ಲ. ಅವರೆಲ್ಲರಿಗೂ, ತೀರಿ ಹೋದ ಎಲ್ಲರಿಗೂ ಕೂಡ, ನಮ್ಮ ಇಬ್ರಾಹಿಂ ಸರ್ ಸಹಿತ ಎಲ್ಲರಿಗೂ ಕೂಡ ಅವರ
ಪಾರಮಾರ್ಥಿಕ ಜೀವನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು ಅನ್ನೋದನ್ನು ಹೇಳ್ತಾ ಈ ಒಂದು ಅವಕಾಶ ನಮ್ಮ ಹಳೆ ವಿದ್ಯಾರ್ಥಿಗಳು ನೀಡಿದ್ದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಏಗ್ತಾ ಇದ್ದೇನೆ. ಜೈ ಹಿಂದ್. ಇಂದಿನ ಸುಮಧುರ ಕ್ಷಣಗಳೇ ನಾಳಿನ ಸುಮಧುರ ನೆನಪುಗಳು. ಇಬ್ರಾಹಿಂ ಸರ್ ಹಾಗೂ ತನ್ನ ಸಹೋದ್ಯೋಗಿಗಳಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಹೋದ್ಯೋಗಿ ಮಿತ್ರರಿಗೆ ಕೂಡ ವಂದಿಸಿಕೊಂಡು ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಕೂಡ ವಂದಿಸಿಕೊಂಡು ಸರ್ ಇಬ್ರಾಹಿಂರವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ 2 ಮಾತು. ಅವರ ಇಡೀ ಜೀವನದ ಹಾದಿ, ವ್ಯಕ್ತಿತ್ವದ ಹಾದಿ, ಅವರ ಅಂತ್ಯದವರೆಗೆ ನಾವೊಂದು ರೀತಿ ಅದನ್ನು ಶಾತುಂಬೆ ಆಗಲಿ, ರಿಯಾಜ್ ಆಗಲಿ ಹಾಗೂ ಅವರೊತ್ತಿಗೆ ಹೆಚ್ಚು ಒಡನಾಡಿದಂಥ ನಮ್ಮ ಇಸ್ಮಾಯಿಲ್ ಸರ್ ಅವರು ವಿವರವಾಗಿ ನೀಡಿದ್ದಾರೆ. ಯಾಕಂದರೆ ಅವರು ಬಹಳಷ್ಟು ನಾನು ಹೇಳಿದ್ದೆಲ್ಲ ಸುದೀರ್ಘ ವರ್ಷಗಳಿಂದ ಇಲ್ಲಿ ಈ ಒಂದು ಶಾಲಾ ಆವರಣದಲ್ಲಿ ಓಡಾಡಿಕೊಂಡವರು, ಅಲ್ಲಿಂದಲೇ ಅವರು ಒಟ್ಟಾಗಿ ಬಂದವರು. ಹಾಗಾಗಿ ಅದರ ವಿವರಣೆ ನಿಮ್ಮಲ್ಲಿದೆ. ಅಂತಹ ವ್ಯಕ್ತಿತ್ವ ನಿಮ್ಮ ಮನಸ್ಸಲ್ಲಿ ಉಳಿದುಕೊಂಡಿರುವುದರಿಂದ ಅವರು ಸದಾ ನಮ್ಮ ನೆನಪಿನಲ್ಲಿ ಭಾಗವಾಗಿ ಯಾವತ್ತೂ ಉಳಿಯುತ್ತಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ, ಅದರಲ್ಲಿ 2 ಮಾತಿಲ್ಲ. ನಯವಾದ ಮಾತು, ಯಾವತ್ತೂ ಕೂಡ ಒರಟಾಗಿ ಮಾತಾಡಿದವರಲ್ಲ. ನನ್ನ ಸುದೀರ್ಘವಾದ ಒಂದು 20-28 ವರ್ಷಗಳ ಅವರೊಟ್ಟಿಗಿನ ಬಂಧುತ್ವದಲ್ಲಿ ಎಲ್ಲಿ ಕೂಡ ಅವರು ನನ್ನೊಂದಿಗೆ ಒರಟಾಗಿ ಮಾತಾಡಿದವರಲ್ಲ. ಅದಕ್ಕಿಂತಲೂ ಹೆಚ್ಚು ನನಗೆ ಗೌರವ ನೀಡಿದವರು. ಕೊನೆಯವರೆಗೆ ಕೂಡ ಅವರು ಅದೇ ಗೌರವವನ್ನು ನನ್ನ ಹತ್ರ ಉಳಿಸಿಕೊಂಡಿದ್ದರು. ಅಪರೂಪಕ್ಕೆ ಫೋನ್ ಕೂಡ ಮಾಡ್ತಾಯಿದ್ರು. ಆದರೆ ಅವರಲ್ಲಿ ನಾನು ವಿಶೇಷವಾಗಿ ಕಂಡದ್ದು ಅವರಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಇತ್ತು. ನಾವು ಅದನ್ನು ಗಮನಿಸ್ತಾ ಇದ್ದೇವೆ. ಅದನ್ನು ಒಂದು ರೀತಿಯ ಹಾಸ್ಯದಲ್ಲಿ ಅವರು ಯಾವುದೇ ವಿಚಾರವನ್ನು ಕೂಡ ನಾವೆಲ್ಲ ಹಾಸ್ಯದ ಚಟಾಕಿಯನ್ನು ಬಾರಿಸ್ತಿದ್ರೆ ಅವರು ಒಂದು ವಿಷಯ ಪ್ರಜ್ಞೆಯನ್ನು ಇಟ್ಕೊಂಡು ಅವರೊಂದು ಹಾಸ್ಯವನ್ನು ಬೆರೆಸ್ತಿದ್ರು. ಆ ಹಾಸ್ಯದಲ್ಲಿ ನಮಗೆ ಸ್ವಲ್ಪ ಚಡಿಯೇಟು ಬರ್ತಿತ್ತು, ಅಥವಾ ಹಾಸ್ಯದಲ್ಲಿ ಅವರದಾದಂಥ ನೋವುಗಳನ್ನು ಕೂಡ ಅವರಿಗೆ ಆದಂಥ ಅಸಮಾಧಾನ ಇದ್ದರೆ ಅದು ಟೈಮ್ ಟೇಬಲ್ ಆಗಲಿ ಮತ್ತೊಂದಾಗಲಿ ಯಾವುದೋ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ಅದನ್ನು ಅವರ ಮುಟ್ಟಿಸ್ತಾ ಇದ್ರು. ಆದರೆ ಆ ಹಾಸ್ಯಕ್ಕೆ ನಾನು ಅವರನ್ನು ಬಹಳಷ್ಟು ಗುರುತಿಸಿಕೊಂಡಿದ್ದೇನೆ. ನಾನು ಮನಸಾರೆ ನಕ್ಕಿದ್ದೇನೆ, ಅದನ್ನು ಕಂಡು ಅವರೂ ನಕ್ಕಿದ್ದಾರೆ. ಹಾಗಾಗಿ ಅವರು ನನಗೆ ಇವತ್ತಿಗೂ ಕೂಡ ಆ ಒಂದು ನಗುಮುಖದಲ್ಲಿ ಇಬ್ರಾಹಿಂ ಸರು ಯಾವತ್ತೂ ಉಳಿದಿರುತ್ತಾರೆ. ಆ ಆತ್ಮೀಯತೆ, ಅವರ ಮನೆ ಬಂಧುಗಳೆಲ್ಲ ಆಗಾಗ ಮಕ್ಕಳೆಲ್ಲ ಸದಾ ಅಷ್ಟೇ ಒಂದು ಅಚ್ಚುಕಟ್ಟತನದಲ್ಲಿ ನನ್ನೊಂದಿಗೆ ಒಂದು ಪ್ರೀತಿಯನ್ನು ಇಟ್ಕೊಂಡವರು. ಹಾಗಾಗಿ ಅವರ ವ್ಯಕ್ತಿತ್ವಕ್ಕೆ ನಾನು ಸದಾ ಗೌರವಿಸಿಕೊಂಡು ಹೆಚ್ಚೇನು ಹೇಳದೆ ಈ ಒಂದು ಶಾಲಾ ಆವರಣದಲ್ಲಿ ಅವರ ನೆನಪುಗಳು ಸದಾ ಸ್ಥಿರವಾಗಿರಲಿ. ಅವರ ದಿವ್ಯಾತ್ಮ ಅನಂತತೆಯಲ್ಲಿ ಲೀನವಾಗಿರುವ ಸಂದರ್ಭದಲ್ಲಿ ಆ ದಿವ್ಯಾತ್ಮಕ್ಕೆ ಚಿರಶಾಂತಿ ಲಭಿಸಲಿ. ಅವರ ಅನುಗ್ರಹ ಹಾರೈಕೆ ಮನೆಯವರಿಗೆ, ನಮಗೆ, ವಿದ್ಯಾರ್ಥಿಗಳಿಗೆ ಸದಾ ಇರಲಿ ಅಂತ ಹೇಳಿಕೊಂಡು, ಅದೇ ಸಂದರ್ಭದಲ್ಲಿ ಇಸ್ಮಾಯಿಲ್ ಸರ್ ನೆನಪು ಮಾಡಿದ್ದಾರೆ, ನಮ್ಮಲ್ಲಿ ಶಂಭು ಆಗಲಿ, ಜಾನ್ ಆಗಲಿ, ಇವರೆಲ್ಲ ಈ ಒಂದು ವಿಷಯಗಳ ಪರಂಪರೆ. ಯಾಕಂದರೆ ನಾವೆಲ್ಲ ಇಲ್ಲಿ ಒಂದು ಕುಟುಂಬವಾಗಿ ಬೆಳೆದವರು. ಆದ್ದರಿಂದ ಆ ಕುಟುಂಬವಾಗಿ ಬೆಳೆದಿರುವಾಗ ಈ ಒಂದು ಇಂಥ ಕೆಲವೊಂದು ನೆನಪುಗಳು ಈ ಶಾಲೆಯ ಭಾಗವಾಗಿ ಉಳಿದಿರಬೇಕು. ಹಾಗಾಗಿ ಇಂಥ 108 ನೆನಪುಗಳು ನನ್ನ ಬದುಕಿನಲ್ಲಿರುವಾಗ ಆ ಬದುಕಿನಲ್ಲಿ ಒಂದು ಸ್ಮರಣೀಯರಾಗಿ ಶ್ರೀ ಇಬ್ರಾಹಿಂ ಸರ್ ಕೂಡ ನನ್ನೊಂದಿಗೆ ಇರ್ತಾರೆ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಶ್ರೀಯುತ ಕಮಲಾಕ್ಷ ಸರ್. ಇದೀಗ ಮುಂದುವರಿದು ಜನಾಬ್ ಅಬ್ದುಲ್ ಫತಾಕ್, ಆಡಳಿತ ಮಂಡಳಿ ಕಾರ್ಯದರ್ಶಿ ಹಾಗೂ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ವೇದಿಕೆ ಮುಂಭಾಗ ಇರುವಂತಹ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿವೃತ್ತ ಶಿಕ್ಷಕರೇ, ಇಲ್ಲಿ ಸೇರಿರುವಂತಹ ಹಳೆ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿ ವರ್ಗದವರೇ. ಈಗ ಇಬ್ರಾಹಿಂ ಮಾಸ್ಟರ್ ನನ್ನ ಮಾಸ್ಟರ್ ಅಲ್ಲದರೂ ಕೂಡ ನನಗೆ ಅವರೊಟ್ಟಿಗೆ ಸ್ವಲ್ಪ ಕಡಿಮೆ ಒಡನಾಟ ಇತ್ತು. ಅಂದರೆ ನನ್ನ ಸರ್ ಅಲ್ಲ, ಅವರು ನನಗೆ ಕಲಿಸೋ ಸಾರ್ ಅಲ್ಲ, ನನಗೆ ಕಲಿಸೋ ಸಾರು ಕಮಲಾಕ್ಷ ಸ್ಟಾರ್, ಸಾಧು ಕುಂಜಿ ಮಾಸ್ಟ್ರು, ಸಾವುಲ್ ಹಮೀದ್ ಮಾಸ್ಟ್ರು, ಮಾಧವ ಮಾಸ್ಟ್ರು, ಲೋಕನಾಥ್ ರೈ ಮತ್ತು ಮುಂಚೆ ಒಬ್ಬರು ಕುತ್ತಾರ್ನ ಕಮಲಾಕ್ಷ ಸರ್ ಅಂತಿದ್ದರು. ಒಂದು ವರ್ಷ 2 ವರ್ಷ ಇದ್ದು ಅವರು ಕೂಡ ಬೇರೆ ಕಡೆ ವರ್ಗಾವಣೆ ಹೋಗಿದ್ದಾರೆ. ಆದ್ದರಿಂದ ಇಬ್ರಾಹಿಂ ಸರಲ್ಲಿ ಎದುರಿಗೆ ಒಂದು ಸಲಾಮು ಹೇಳಿ ಮುಗುಳ್ನಗ್ತಾ ಇದ್ದರು. ಆದರೂ ಕೂಡ ಅವರು ತೀರಿದಾಗ ನನಗೂ ಕೂಡ ತುಂಬ ಖೇದವಾಯಿತು. ಆದರೆ ನಮ್ಮ ಮನುಷ್ಯರ ಆಯುಷ್ ಅಂದರೆ ಸರಾಸರಿ 60 ವರ್ಷ ಮಾತ್ರ. 60 ವರ್ಷದಿಂದ ಮುಂದೆ ನಾವು ಎಷ್ಟು ಬದುಕುತ್ತೇವೋ ಅದು ಕೂಡ ನಮಗೆ ಬೋನಸ್. ಈ 60 ವರ್ಷದಲ್ಲಿ ನಾವು ಏನೆಲ್ಲ ಮಾಡ್ತೇವೆ, ಒಳ್ಳೆಯದನ್ನು ಮಾಡಿರ್ತೇವೆ, ಅದು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರಾಹಿಂ ಸರ್ ಕೂಡ ಸಾಕ್ಷಿಯಾಗ್ತಾರೆ. ಅವರಿಗೆ ಅಲ್ಲಾಹನು ಅವರೊಂದಿಗೆ ನಮ್ಮೆಲ್ಲ ಪಾಪವನ್ನು ಮನ್ನಿಸಿ
ಸ್ವರ್ಗದ ಉದ್ಯಾನವನದಲ್ಲಿ ನಮ್ಮನ್ನು ಒಗ್ಗೂಡಿಸಲಿ ಅಂತ ಹೇಳಿಕೊಂಡು ಮತ್ತೊಂದು ನನಗೆ ಇಲ್ಲಿ ಬರುವಾಗ ಸ್ವಲ್ಪ ಮುದಿಗರಾಯಿತು. ಯಾಕೆಂದರೆ ನಾನು ರಿಯಾಜ್ ಮತ್ತು ನಮ್ಮ ಮೀಟಿಂಗ್ನಲ್ಲಿ ಈ ವಿಷಯ ಹೇಳಿದಾಗ ಆಗಲೇ ನಾನು ಅದನ್ನು ಎಲ್ಲ ಕಮಿಟಿಯವರಿಗೆ ಮನವರಿಕೆ ಮಾಡಿ ಒಪ್ಪಿಗೆ ಕೊಟ್ಟಿದ್ದೆ. ಅದೇ ಇದು ಕೂಡ ಒಂದು ನಾನು ಎಲ್ಲೋ ಕೇಳ್ತಾ ಇದ್ದೆ, ನುಡಿ ನಮನ ಅಂತ ಇಲ್ಲಿ ಪೇಪರ್ ನಮ್ಮಲ್ಲಿ ಕೂಡ ಒಂದು ಇಂಥದ ಪರಂಪರೆಯನ್ನು ಮುಂದಕ್ಕೆ ಮಾಡಿಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಖಂಡಿತ ನಾವು ಮಾಡ್ತೇವೆ. ಅದೇ ರೀತಿ ನನಗೆ ಮುದಿಗೆರೆ ಏನಾಯಿತು ಅಂದರೆ, ನಾನು 2:30 ಗಂಟೆಗೆ ಸರಿಯಾಗಿ ಇಲ್ಲಿ ಬಂದಿದ್ದೆ. ಅದರ ನಂತರ ನನಗೆ ಪ್ರಿನ್ಸಿಪಾಲ್ ಕಮಲಾಸ್ ಸರ್ ಎಲ್ಲ ಸಿಕ್ಕಿದರು. ಕಮಲಾಸ್ ಸರ್ ನನ್ನ ಮಾಸ್ಟರ್, ನನಗೆ ಕಲಿಸಿದ ಗುರುಗಳು. ನನಗೆ ಗುರುಗಳಿಗಿಂತ ಹೆಚ್ಚಾಗಿ ಅವರು ನಾವೊಂದು ಫ್ರೆಂಡ್ಸ್ ಥರ ಇದ್ದೆವು. ಆಗ ಕಲಿಯುವಂಥ ಟೈಮಲ್ಲಿ ಅವರ ಮನೆಗೆ ಎಷ್ಟೋ ಸಲ ನಾನು ಹೋಗಿದ್ದೇನೆ. ಅವರು ಇಲ್ಲಿ ನೈಟು ನಮಗೆ SLC ಎಕ್ಸಾಮ್ ಟೈಮ್ನಲ್ಲಿ ನಾವು ಇಲ್ಲಿ ಹಾಲ್ಟ್, ಅದೊಂದು ಕತೆ ಬೇರೆ, ಈಗ ಹೇಳುವಂಥದ್ದಲ್ಲ, ಮುಂದೆ ಕೇಳಿದೆ. ಮತ್ತು ಒಮ್ಮೆ ಹೇಳಿದರು, ಒಂದು ಸಣ್ಣ ವಿಷಯ ಒಂದು ಹೇಳಿದರು. ಆವತ್ತು ನನ್ನ ಹತ್ರ ಹೇಳಿದೆ, ಈಗ ಫತಾಕ್ ನೀನು ಮುಂದಕ್ಕೆ ಇಲ್ಲಿ ಸೆಕ್ರೆಟರಿ ಆಗಿ ಬರ್ತೀಯ ಅಂತೇಳಿ ಆವತ್ತೇ ನನಗೆ ಒಂದು ಆಶೀರ್ವಾದ ಕೊಟ್ಟಿದ್ದರು. ಅದು ನನಗೆ ನೆನಪುಂಟು. ಈಗ ಅದು ಈಗ ಹೇಳುವಂತೆ ಅಲ್ಲ, ಈಗ ನಾನು ಹೇಳಿಬಿಟ್ಟೆ ಅಷ್ಟೇ. ಅದೊಂದು ಸಂದರ್ಭದಲ್ಲಿ ಹೇಳ್ತೆ. ಅದೇ ಅವರ ಆ ಬಾಯಿ ಮಾತಿನ ಮೂಲಕ ನಾನು ಇಲ್ಲಿ ಸೆಕ್ರೆಟರಿ ಆಗಿ ಬಂದಿದ್ದೇನೆ. 3-4 ವರ್ಷ ಆಯಿತು. ನನ್ನೊಂದು ಸ್ವಲ್ಪ ಇಲ್ಲಿ ಕನಸುಂಟು. ಇಲ್ಲಿಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ನಾನು ಇಲ್ಲಿ ಇದನ್ನು ಸ್ವಲ್ಪ ಅಭಿವೃದ್ಧಿಪಡಿಸಬೇಕು, ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಅಭಿವೃದ್ಧಿಪಡಿಸಬೇಕಂತ ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ದೇನೆ. ಮತ್ತು ನಾನು ಮುದಿಗೆರೆ ಆಯಿತು ಅಂತ ಹೇಳಿದ್ದೇನೆ. ನಾನು 2:30 ಗಂಟೆಗೆ ಸರಿಯಾಗಿ ಇಲ್ಲಿ ಬಂದಿದ್ದೇನೆ. ನಾನು ನಮ್ಮ ಅಲ್ಲಿ ಆಫೀಸ್ ರೂಮ್ನಲ್ಲಿ ಕೂತಿದ್ದೆ. ಎಲ್ಲ ಅಧ್ಯಾಪಕರೊಳಗೆ ಮೀಟಾಗಿ ಕಮಲಾಸ್ ಸರ್ ಹೇಳಿದ್ದು, ನಾನೊಂದು ಮೇಲೆ ಪುಸ್ತಕ ಕೊಟ್ಟು ಬರ್ತೇನೆ ಅಂತ ಹೇಳಿ. ನಾನು ಅವರನ್ನೇ ಕಾಯ್ದು, ನಾನು ಅರ್ವ್ಯಾಕೆ ಹೇಳ್ತಾ ಇದ್ದರು, ಮೇಲೆ ಹೋಗುವ ಮೇಲೆ ಇಲ್ಲಿ ಅಂತ ಹೇಳ್ತಾ ಇದ್ದೆ. ಹೆಚ್ಚುವಳಿ ನಾನು ನಿಮ್ಮನ್ನು ಕಾಯಿಸಿ ಇಲ್ಲಿ ಇರುವಂತೆ ಅಲ್ಲ, ನಿಮ್ಮ ಹಾಗೆ ನಾನೊಂದು ಹಳೆ ವಿದ್ಯಾರ್ಥಿ, ಅಲ್ಲಿ ಕೂತಿರಬೇಕಿತ್ತು, ಇಲ್ಲಿ ನಿಂತಿದ್ದೇನೆ ಅಷ್ಟೇ ಮಾತಾಡಲಿಕ್ಕೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರನ್ನು ಕೂಡ ಆಡಳಿತ ಮಂಡಳಿ ಪರವಾಗಿ ಇನ್ನೊಮ್ಮೆ ಸ್ವಾಗತಿಸಿ ಅಭಿನಂದಿಸುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯು ಇನ್ನು 2024ರಲ್ಲಿ 50 ವರ್ಷವನ್ನು ಪೂರೈಸ್ತಾ ಇದೆ. ಅದಕ್ಕೆ ತುಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಅದು ಈಗ ಸೆಪ್ಟೆಂಬರ್ನಲ್ಲಿ ನಮ್ಮ ಸಂಸ್ಥೆಯ ಮಹಾಸಭೆ ಇರ್ತದೆ. ಅದರಲ್ಲಿ ಅನುಮೋದನೆ ಪಡೆದುಕೊಂಡು ನಮ್ಮ ಕಮಲಾಸ್ ಸ್ಟಾರ್, ಇಸ್ಮಾಯಿಲ್ ಸ್ಟಾರ್ ಇವರೆಲ್ಲ ನಿಮ್ಮೆಲ್ಲರನ್ನು ಒಗ್ಗೂಡಿಸಿಕೊಂಡು ಅದಕ್ಕೆ ಒಂದು ರೂಪುರೇಖೆಯನ್ನು ಅವರು ಕೊಡ್ತಾರೆ. ನಮಗೆ ಅದರಲ್ಲಿ ಅನುಭವ ಇಲ್ಲ, ನಾನು ಸೆಕ್ರೆಟರಿ, ನನಗೆ ಯಾವುದರಲ್ಲಿ ಮಾಹಿತಿ ಇಲ್ಲ. ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅದಕ್ಕೊಂದು ಒಂದು ವೃತ್ತಿಯಾಗಿ ಮಾಡಬೇಕು. ಅದೇ ರೀತಿ ನಮ್ಮ ಬಿಲ್ಡಿಂಗು ಸ್ವಲ್ಪ ನೀರಿನ ಪೊಸೆ ಸೋರ್ತದೆ. ಅದಕ್ಕೆ ಈಗಾಗಲೇ ಒಂದು ಅರ್ಧವನ್ನು ಸ್ಲ್ಯಾಪ್ ಹಾಕಲಿಕ್ಕೆ 1 ಕೋಟಿಯವರೆಗೆ ಎಸ್ಟಿಮೇಟ್ ಆಗಿದೆ. ಫುಲ್ಲು ಮಾಡಿದಾಗ ಸಾಧಾರಣ 2 ಕೋಟಿ ರೂಪಾಯಿ ಬೇಕು. ದಾನಿಗಳ ನೆರವಿನಿಂದ ಈಗಾಗಲೇ ನಮ್ಮ ಇಸ್ಮಾಯಿಲ್ ಸರ್ ಅವರು ಅಲ್ಪ ಮೊತ್ತವನ್ನು ಈಗ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅವರು ಹೆಚ್ಚುವಳಿ ಅದರ ಕನಸಿತ್ತು ಅಲ್ಲಿ ಇಂಟರ್ಲಾಕ್ ಹಾಕಲಿಕ್ಕೆ. ನಮ್ಮ ಆಡಳಿತ ಮಂಡಳಿಯವರ ಬೇಡಿಕೆ ಮೇರೆಗೆ ಅದನ್ನೀಗ ಇಂಟರ್ಲಾಕ್ ಈಗ ಬೇಡ, ಮುಂದಕ್ಕೆ ಮಾಡಿ ಅದನ್ನು ಬಿಲ್ಡಿಂಗಿಗೆ ಬೇಯಿಸುವಂತ ಹೇಳಿ ಅವರು ಒಪ್ಪಿದ್ದಾರೆ. ಅದಕ್ಕೆ ಕೂಡ ಅವರಿಗೆ ಕೊಟ್ಟಂಥವರು ಕೂಡ ಒಪ್ಪಿದ್ದಾರೆ. ನಿಮ್ಮೆಲ್ಲರ ಸಹಾಯವನ್ನು ಯಾಚಿಸಿ ಕೂಡ ನನಗೆ ಇದಕ್ಕೆ ಅವಕಾಶ ಕೊಟ್ಟದಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಮ್ಮ ಮಾತಿಗೆ ಧನ್ಯವಾದಗಳು. ಮುಂದಕ್ಕೆ ಮದನಿ ಪದವಿ ಪೂರ್ವ ಕಾಲೇಜಿನ ಪ್ರಸಕ್ತ ಪ್ರಾಂಶುಪಾಲೆಯಾದ ಶ್ರೀಮತಿ ನಸೀರರವರು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. Respected ex-staff of this college, management authorities, my dear colleagues, my dear old students and members of the non-teaching staff and high school staff. It's a sad occasion for all of us. Not even just, it's I think just about 7 days since our ex-headmaster of the high school section passed away, all of a sudden due to a brief illness. But it was a shock for all of us. Some of us could attend his funeral. We have attended. Some of us could not attend because it was a rainy day or due to some other reasons. However, many of them have responded to the invite Riaz has arranged to pay homage to our dear staff. So I have had a friendship with him for about, I think, 22 years as colleagues from the nearby department. And then I have always seen him as a simpleton, very humble, very soft-spoken, always neatly dressed. He wouldn't carry anything with him, just an umbrella, well folded. He would carry it with him during the rainy season. I can still imagine, visualize his going, how soft. He used to never walk fast also. He used to always have the same pace of walking too. So that image, and sometimes he used to peep into our staff room and
just wave or speak one or two words and go away. So that was his humble and very simple, very soft-spoken and that enduring nature he had. That was a good nature of him. I'm sure many of them will remember him for that, for his nature. And I remember students also telling him, if Ibrahim Sir teaches us, we remember it very well. He will repeat it many times. He will teach it in such a way that it will stay in our minds. That was what was the feedback that I had got from the students who had passed out from SSLC and come to the PUC section. So that is why he's remembered by hundreds of students, I'm sure, thousands of students all over, especially Ullal. But the response to his homage is a little sad that they have not responded to a homage that is being paid. I'm sure there are many, about at least 500 students in and around Ullal who are staying after having taken education from him. He was a good history teacher and he taught his students whatever he knew in a manner that they would understand. So that way we should have had a greater response, but the response is not so good. This should not happen. We should remember our teachers. I don't know, the present generation may be like that kind of an attachment, that kind of an empathy, sympathy for your teachers, for your near and dear ones, your parents, your brothers and sisters or uncles and aunts should be there. But that is lagging in the present day generation. That should not happen. You should always have an attachment, that kind of a bond with your near and dear ones, your brothers, siblings, or your relatives, your uncles and aunts should always be there. You should always inquire about their health and pray for them also in your prayers. Keep them in your prayers. That will do well. So let's continue this kind of a trend henceforth, so that whoever has to go, nobody knows when the time will come. You could be young, you could be old. He has gone a little too soon than he expected. At least 10 years he should have lived to take his pension, but he was not able to do so. So God has called him to heaven. Let him have a peaceful, and may his peaceful abode in Jannah. May Allah grant him Jannah, and let us all pray for his family's well-being, and let God give them the strength to bear the great loss of their dear one. Thank you. ಇಬ್ರಾಹಿಂ ಸರ್ ಅವರ ಸರಳತೆಯ ಬಗ್ಗೆ ಮನಮುಟ್ಟುವಂತೆ ಮಾತನಾಡಿದಂತಹ ಶ್ರೀಮತಿ ನಸೀರಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀಮತಿ ಆಯಿಷಾ ಮೇಡಮ್ ರವರು ಪೋಡಿಯಂ ಕಡೆಗೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ನಿವೃತ್ತ ಶಿಕ್ಷಕರೇ, ಪ್ರಸಕ್ತ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಹಳೆ ವಿದ್ಯಾರ್ಥಿಗಳಿರ್ಬೋದು, ಮತ್ತು ಈಗ ಕಲಿಯುವಂಥ ವಿದ್ಯಾರ್ಥಿಗಳು ಈಗಾಗಲೇ ಎಲ್ಲರೂ ಹೋದರು, ಮತ್ತು ಎಲ್ಲ ಶಿಕ್ಷಕೇತರ ವರ್ಗದವರೇ, ಈ ಕಾರ್ಯಕ್ರಮ ನುಡಿ ನಮನ ಕಾರ್ಯಕ್ರಮ ಇಬ್ರಾಹಿಂ ಸರ್ ಅವರ ಬಗ್ಗೆ. ಅವರು ನಮ್ಮ ಹೈಸ್ಕೂಲ್ ವಿಭಾಗದಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ಮಾಡಿದ್ದಾರೆ ನಿಜ. ಅದಲ್ಲದೆ ನಾವು ಅವರ ಕೈ ಕೆಳಗೆ 5 ವರ್ಷ ಅವರು ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಅವರ ಕೈ ಕೆಳಗೆ ದುಡಿದವರು. ಅವರು ಮುಖ್ಯ ಶಿಕ್ಷಕರಾಗಿದ್ದಾಗಲೂ ಕೂಡ ಬಹಳ ಸರಳತನದಿಂದ, ಯಾವುದೇ ಒಂದು ದುಡುಕಿಲ್ಲದೆ, ಯಾವುದೇ ಒಂದು ಆದೇಶ ಆರ್ಡರ್ ಏನನ್ನು ಮಾಡದೆ, ಬಹಳ ಸೌಮ್ಯವಾಗಿ ಯಾವುದೇ ಕೆಲಸಗಳು ನಡಿಬೇಕಿದ್ರೂ ಕೂಡ ಬಹಳ ಸೌಮ್ಯವಾಗಿ ಬಂದು ನಮ್ಮಲ್ಲಿ ಹೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಯಾವುದೇ ಕೋಪವನ್ನು ಅವರ ಮುಖದಲ್ಲಿ ಕಂಡದಲ್ಲ. ನಮ್ಮ ಈಗ ಕಾಲೇಜಿನ ಪ್ರಾಂಶುಪಾಲೆ ಹೇಳಿದ ಹಾಗೆ ಬಹಳ ಸರಳ, ಬಹಳ ನೀಟಾಗಿ ಅವರು ಯಾವಾಗಲೂ ಹೇಗೆ ಬರ್ತಾರೋ ಅದೇ ರೀತಿ ಕಂಡವರಿಗೆ ಒಂದು ನಮಸ್ಕರಿಸ್ತಾ ಮುಗುಳ್ನಗುತ್ತಾ, ನಮ್ಮ ಪತಾಕ್ ಸರ್ ಕೂಡ ಹೇಳಿದ್ರು ಮುಗುಳ್ನಗೆಯ ವ್ಯಕ್ತಿ ಅಂತೇಳಿ, ಅದೇ ರೀತಿ ಕಂಡವರಲ್ಲಿ ಮುಗುಳ್ನಗುತ್ತಾ ಅವರು ಕಂಡವರನ್ನು ಸ್ಮರಿಸ್ತಾ ನಮಸ್ಕರಿಸ್ತಾ ಬರುವಾಗ ದಾರಿಯಲ್ಲಿ PU ಸೆಕ್ಷನ್ ಸಿಗ್ತದೆ, ಪ್ರೈಮರಿ ಸೆಕ್ಷನ್ ಸಿಗ್ತದೆ, ಎಲ್ಲರಲ್ಲೂ ಮಾತಾಡಿಸ್ತಾ ಮತ್ತೆ ನಮ್ಮಲ್ಲಿಗೆ ಬರ್ತಾ ಇದ್ರು. ಅಲ್ಲಾದರೂ ಅಷ್ಟೇ ನಮಗೆ ಬಂದು, ನಮ್ಮ ಸ್ಟಾಫ್ ರೂಮಿಗೆ ಬಂದು ಒಮ್ಮೆ ನಮಗೆ ಬಂದು ಎಲ್ಲರಿಗೊಂದು ನಮಸ್ತೆ ಹೇಳಿ ಮತ್ತೆ ಹೇಗಿದ್ದೀರಿ ಏನು ಅಂತೇಳಿ ಮಾತಾಡಿಕೊಂಡೇ ಅವರ ಕೆಲಸಗಳನ್ನು ಮಾಡುವವರು. ಬಹಳ ಸರಳ ವ್ಯಕ್ತಿ. ಅದೂ ಅಲ್ಲದೆ ನಾನೊಂದು ಕಾರ್ಯವನ್ನು ಅವರ ಬಗ್ಗೆ ನೆನಪಿಸ್ತೇನೆ. ಏನಂತ ಹೇಳಿದರೆ, ಕೊರೋನಾ ಟೈಮಲ್ಲಿ 2020 ಫೆಬ್ರವರಿಗೆ ಅವರು ನಿವೃತ್ತಿ ಹೊಂದಿದವರು. ಕೊರೋನಾ ಕಾಲ, ಅವರ ನಿವೃತ್ತಿಯ ನಂತರವೇ ಲಾಕ್ಡೌನ್ ಆಯಿತು, ಮಾರ್ಚ್ 18ರ ನಂತರ. ಆ ಒಂದು ತಿಂಗಳಲ್ಲಿ ನಮಗೆ ಆಹಾರ ವಸ್ತುಗಳಿಗೆಲ್ಲ ಬಹಳ ಸಮಸ್ಯೆ ಇತ್ತು. ಅಂಗಡಿಗಳು ಇಲ್ಲ, ಮುಂಗಟ್ಟುಗಳು ಇಲ್ಲ, ಯಾವುದೂ ಓಪನ್ ಆಗಿರಲಿಲ್ಲ. ಆಗ ಈ ಇಬ್ರಾಹಿಂ ಸರ್ ಖುದ್ದು ಫೋನ್ ಮಾಡಿಕೊಂಡು ನನಗೆ, ಹಾಗೆ ಹಲವಾರಿಗೂ ಕಾಲ್ ಮಾಡಿರ್ಬೋದು, ಟೀಚರ್ ಅಂಗಡಿಗಳು ಏನು ಇಲ್ಲಲ್ಲ, ನೀವು ಏನು ಮಾಡ್ತಾ ಇದ್ದೀರಿ, ಆಹಾರ ವಸ್ತುಗಳು ನಿಮಗೆ ಹೇಗೆ ಸಿಗ್ತಾ ಇದೆ? ಕಾರಣ ಇದೆ, ನನಗೆ ಮನೆಯಲ್ಲಿ ಗಂಡಸರು ಅಂತೇಳಿ ಯಾರೂ ಇರಲಿಲ್ಲ, ನಾವಿರುವುದು ನಾನು ಮತ್ತು ನನ್ನ ಒಂದು ಮಗಳು ಮಾತ್ರ. ಹಾಗಿರುವಾಗ ಅವರು ಅದಕ್ಕೆ ಬೇಕಾಗಿ ನನಗೆ ಕಾಲ್ ಮಾಡಿದರು. ಒಂದು ಸಲ ಕಾಲ್ ಮಾಡಿದ್ರು, ನಾನು ಪಿಕ್ ಮಾಡಲಿಲ್ಲ ಅವರ ಕಾಲನ್ನು. ನನ್ನದೇ ಆದ ಮಾನಸಿಕವಾದ ವ್ಯಥೆ ನನಗಿತ್ತು, ಅದು ಬೇರೆ ಕಾರಣ. 2ನೇ ಸಲ ಕಾಲ್ ಮಾಡಿದ್ರು, ನಾನು ಪಿಕ್ ಮಾಡಲಿಲ್ಲ.
ಮೂರನೇ ದಿವಸ ಕಾಲ್ ಮಾಡಿದ್ರು ಅವರು. ಹಾಗೆ ನಿರಂತರ ಮಾಡುವಾಗ ಯಾಕಪ್ಪ ಇವರು ಹೀಗೆ ಕರೀತಾರೆ ಅಂತ ಹೇಳಿಕೊಂಡು ಕಾಲ್ ಮಾಡಿದೆ. ನನಗೆ ನನ್ನದೇ ಆದ ಸಮಸ್ಯೆ ಇತ್ತು. ಕಾರಣ ನನ್ನೊಬ್ಳು ಮಗಳು ಕೂಡ ವೈದ್ಯ ವೃತ್ತಿಯಲ್ಲಿದ್ದ ಕಾರಣ ಅವಳಿಗೆ ಕೊರೋನಾ ಡ್ಯೂಟಿಯೂ ಇದ್ದ ಕಾರಣ ಆ ಒಂದು ಚಿಂತೆಯಲ್ಲಿದೆ. ನಾನು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಯಾರ ಕಾಲನ್ನು ಅಟೆಂಡ್ ಮಾಡ್ತಾ ಇರಲಿಲ್ಲ. ಹಾಗಿರುವಾಗ ಅವರು ಕಾಲ್ ಮಾಡಿದಾಗ, ಟೀಚರ್ ನೀವು ಫೋನ್ ತೆಗಿಯೋದಾಗ ನನಗೆ ಬೇಸರ ಆಯಿತು. ಏನು ನೀವು ಫೋನ್ ತೆಗಿಯೋದಿಲ್ಲ, ಏನು ಮಾಡ್ತಾ ಇದ್ದೀರಿ, ನಿಮಗೆ ಆಹಾರ ವಸ್ತುಗಳು ಹೇಗೆ ಸಿಗ್ತಾ ಇದೆ, ಯಾರು ತಂದು ಕೊಡ್ತಾರೆ, ಯಾರು ಇದ್ದಾರೆ ಮನೆಯಲ್ಲಿ, ಎಲ್ಲವನ್ನು ವಿಚಾರಿಸಿಕೊಂಡ್ರು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮತ್ತು ಒಂದು 10 ದಿವಸ 15 ದಿವಸ ಆಗುವಾಗ ಜಾಗ್ರತೆ, ಹೊರಗೆ ಹೋಗಬೇಡಿ, ನಿಮಗೆ ಬೇಕಾದ ವಸ್ತುಗಳನ್ನು ತರಿಸುವವರು ಯಾರಾದರೂ ನಿಮಗೆ ಸಹಾಯಕ್ಕೆ ಬರ್ತಾರೆ, ನೀವು ಬೇಕಾದರೆ ಕಾಲ್ ಮಾಡಿಕೊಳ್ಳಿ, ನಂಬರ್ ಇದೆಯಾ, ಅವರ ನಂಬರ್ ಇದೆಯಾ, ಇವರ ನಂಬರ್ ಇದೆಯಾ ಅಂತೇಳಿ ತುಂಬ ಹಳೆ ವಿದ್ಯಾರ್ಥಿಗಳನ್ನು ಕೂಡ ನನಗೆ ನೆನಪಿಸಿಕೊಟ್ಟವರು ಇಬ್ರಾಹಿಂ ಸರ್ ಅವರು. ಹಾಗಿರುವಾಗ ಅದನ್ನು ನಾನು ಇಲ್ಲಿ ನೆನಪಿಸಲೇಬೇಕು. ಅದೂ ಅಲ್ಲದೆ ಇತ್ತೀಚೆಗೆ ನಮ್ಮ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ಕಾಲ್ ಮಾಡಿ ನಮಗೆ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳಿದವರು ಅವರು. ಹಾಗಿರುವಾಗ ಅಂಥ ಒಂದು ಒಳ್ಳೆಯ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿದ ಆತ್ಮಕ್ಕೆ ಶಾಂತಿಯು ಸಿಗಲಿ, ಅವರ ಖಬರು ವಿಶಾಲವಾಗಿರಲಿ, ಸರ್ವಶಕ್ತನು ಅಲ್ಲಾಹನು ಅವರ ಎಲ್ಲ ಪಾಪಗಳನ್ನು ಮನ್ನಿಸಲಿ, ಸ್ವರ್ಗಲೋಕದಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸುವಂತಾಗಲಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಹಾಗೆ ಹೆಚ್ಚಿಗೆ ಹೇಳಲಿಕ್ಕೆ ಏನು ಗೊತ್ತಿಲ್ಲ, ಯಾಕೆಂದರೆ ಅವರು ಹೈಸ್ಕೂಲ್ನ ಸರ್ ಆಗಿದ್ದರು. ಆದರೂ ಇವರೇ ಆಯಿಷಾ ಮ್ಯಾಮ್ ಹೇಳಿದ ಹಾಗೆ ನಮ್ಮಲ್ಲಿಂದ ಹೋಗುವಾಗ ಅವರು ನಮಸ್ತೆ ಮಾಡಿ ಹೋಗ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅವರು ಆ ನಗು ಈಗಲೂ ನಮ್ಮ ಕಣ್ಣೆದುರಿಗೆ ಬಂದಾಗೆ ಆಗ್ತಾ ಇದೆ. ಅಷ್ಟು ಪ್ರೀತಿ, ಅಂದರೆ ಒಂದು ಸಿಟ್ಟಿನಲ್ಲಿ ಮಾತನಾಡಲಿಲ್ಲ, ಏನಾದರೂ ಇದ್ದರೆ ನಾವು ಸಹ ಅವರ ಹತ್ರ ಕೇಳ್ತಾ ಇದ್ದೆವು. ಅಷ್ಟು ಒಳ್ಳೆಯ ಭಾವನೆ ಅವರಲ್ಲಿತ್ತು. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಆದ್ಮೇಲೆ ನಮ್ಮೆಲ್ಲರ ಕರ್ತವ್ಯ ನಮ್ಮ ಅಗಲಿದ ಅಧ್ಯಾಪಕರ ಒಳಿತನ್ನು ಮೆಲುಕು ಹಾಕುವಂಥದ್ದು ಮತ್ತು ಅವರಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಈಗ ಒಂದು ಹಂತದಲ್ಲಿ ಹೆಸರು ಕರೆದು ವೇದಿಕೆಯನ್ನು ಮೀಸಲಿಟ್ಟಿದೆ. ಈಗ ಮುಂದಿನದು ಮುಕ್ತವಾಗಿ ನಮ್ಮ ವಿದ್ಯಾರ್ಥಿನಿಗಳು ಮತ್ತು ವಿದ್ಯಾರ್ಥಿಗಳು, ಅವರ ಶಿಷ್ಯಂದಿರು ಈ ಮುಕ್ತವಾಗಿ 2 ನಿಮಿಷ ನೀವು ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಇಬ್ರಾಹಿಂ ಸರ್ ಬಗ್ಗೆ ಅವರಿಗೆ ಹೆಣ್ಮಕ್ಳೆಂದ್ರೆ ತುಂಬಾ ಪ್ರೀತಿ. ನಮ್ಮ ಸ್ಟೂಡೆಂಟನ್ನೆಲ್ಲ ತಮ್ಮ ಸ್ವಂತ ಮಕ್ಕಳು ಥರ ಮಾತಾಡ್ತಾ ಇದ್ರು. ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ರು, ನಮ್ಮ ಕೈ ಕಾಲಿ ಕಂಡ್ರೆ ಕೈಗೆ ಬಲೆ ಹಾಕ್ಬೇಕಂತ. ನಾನು ಎಲ್ಲೂ ನೋಡಿಲ್ಲ ಒಂದು ಅಧ್ಯಾಪಕರು ನೀವು ಕೈಗೆ ಬಲೆ ಹಾಕ್ಬೇಕಂತ. ನಾನು ಇಷ್ಟು ವರ್ಷ ಕಲಿತ ಹಿಸ್ಟ್ರಿಯಲ್ಲಿ ಈಗ ನಿಮಗೆ ಯಾರ ಹತ್ರ ಕೇಳ್ಬೋದು ಅವರು ಹಾಗೆ ಹೇಳಿದ್ರಾ ಇಲ್ವಾ ಅಂತ. ನನ್ನ ಸಹಪಾಠ ಒಟ್ಟಿಗೆ ಕಲಿತ ವಿದ್ಯಾರ್ಥಿಗಳೇ ಇದ್ದಾರೆ. ನಿಮ್ಮ ಕೈಗೆ ಬಲೆ ಹಾಕ್ಬೇಕು, ಒಂದು ಹುಡುಗಿ ಅಂತ ಒಂದು ಲಕ್ಷಣ ಎಂತ, ನಿಮ್ಮ 2 ಕೈಯಲ್ಲಿ ಬಲೆ ಇರಬೇಕು ಅಂತ. ಅವರು ತೀರಿ ಹೋದ್ರು ಅಂತ ಗೊತ್ತಾದ ತಕ್ಷಣ ನಮ್ಮ ಗ್ರೂಪಲ್ಲಿ ನಾವು ಅದೇ ಮಾತಾಡಿ ನಾವು ಕೂಗಿದ್ದೇವೆ ಗ್ರೂಪಲ್ಲಿ, ವಿಷಯ ಎಲ್ಲ ಆಚೆ ಈಚೆ ಶೇರ್ ಮಾಡಿ. ಮತ್ತೆ ಒಂದು ವಿಷಯ ಅವ್ರು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ನಮ್ಮ ಮುತ್ತುಗಳು ಅಂತ. ಅದು ಗೊತ್ತುಂಟಾ ಸರ್ ನಿಮಗೆ? ನೀವು ನನ್ನ ಮುತ್ತುಗಳು ಗೊತ್ತಿಲ್ವಾ? ಅವ್ರು ಯಾವಾಗಲೂ ಅವ್ರು ಏನಾದರೂ ಏನಿದ್ರು ನಮ್ಮ ಹತ್ರ ಹೇಳ್ತಾರೆ, ನೀವು ನಮ್ಮ ಮುತ್ತುಗಳು. ಅದು ಈಗ ಗೊತ್ತಾಯಿತು, ಆ ಮುತ್ತುಗಳನ್ನು ಕಾಪಾಡುವ ಕವಚ ನೀವು ಸರ್ ಅಲ್ವಾ? ಆ ಮುತ್ತಾಗಿ ಉಳಿಬೇಕಾದ್ರೆ ಅದಕ್ಕೆ ಮುತ್ತಿಗೆ ಒಂದು ಕವಚ ಬೇಕು ತಾನೆ. ಆ ಕವಚ ಆಗಿ ಕೆಲಸ ಮಾಡಿದವರು ಅಧ್ಯಾಪಕ ವೃಂದದವರು. ಆ ಕೆಲಸವನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮುತ್ತಾಗಿಯೇ ಇರಬೇಕು. ಅದು ನನಗೆ ಈಗ ಗೊತ್ತಾದದು. ಆ ಕವಚ ನಮ್ಮನ್ನು ಅಗಲಿ ಹೋಗಿದೆ. ಇನ್ನು ಮುತ್ತನ್ನು ಸಂರಕ್ಷಿಸುವವರು ಯಾರು? ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇದರ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೋಶಾಧಿಕಾರಿ ರಬಿ ಸರ್ ಅವರಿಗೆ ನಮನಗಳು, ಕಾರ್ಯದರ್ಶಿ ಅಬ್ದುಲ್ ಫತಾಕ್ ಅವರಿಗೆ ಹಾಗೂ ನಿಮ್ಮ ಎಲ್ಲರ ನೆಚ್ಚಿನ ಅಧ್ಯಾಪಕರಾದ ಇಸ್ಮಾಯಿಲ್ ಟೀಚರ್ ಅವರು, ಕಮಲಾಕ್ಷ ಸರ್ ಅವರು ಹಾಗೂ ಪ್ರಿನ್ಸಿಪಾಲ್ ನಸೀರಾಬಾನ್ ಅವರು, ಆಯಿಷಾ ಮೇಡಮ್ ಅವರು ಹಾಗೂ ಜಯಂತಿ ಟೀಚರ್, ಉಮಾವತಿ ಟೀಚರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಂಗಳೂರು ರಿಯಾಜ್ ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಇಮ್ತಿಯಾಜ್ ಶಾ ತುಂಬೆ ಅಲ್ಮಿನಿ ಸದಸ್ಯರು ಹಾಗೂ ಮಿಸ್ಬಾ ಅಲ್ಯುಮಿನಿ ಸದಸ್ಯರು ಹಾಗೂ ನಾಜಿಯಾ ಅಲ್ಯುಮಿನಿ ಸದಸ್ಯರು, ಇವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಅದೇ ರೀತಿ ನಮ್ಮನ್ನು ಅಗಲಿ ಇವತ್ತಿಗೆ 7 ದಿನ ಆಯಿತು. ಅವರ ದಿವ್ಯ ಆತ್ಮಕ್ಕೆ ಅಲ್ಲಾಹನು
ಅವರ ಸ್ವರ್ಗ ಜೀವನ ಯಶಸ್ವಿಗೊಳಿಸಲಿ ಹಾಗೂ ಕಬರು ಜೀವನ ಅವರ ಎಲ್ಲ ಅವರು ಮಾಡಿದಂತಹ ಪುಣ್ಯ ಕಾರ್ಯವನ್ನು ನೆನೆಸಿ ಅಲ್ಲಾಹ್ ಅವರಿಗೆ ಒಳ್ಳೆಯದಾದ ತೌಫೀಕ್ ನೀಡಲಿ. ಜನ್ನಾತುಲ್ ಫಿರ್ದೌಸ್ ಎಂಬ ಸ್ವರ್ಗವನ್ನು ಅವರಿಗೆ ನೀಡಲಿ. ನಮ್ಮನ್ನು ಅವರನ್ನು ನಾಳೆ ಒಂದು ಮಹಶರ ಸಭೆಯಲ್ಲಿ ಒಂದುಗೂಡಿಸಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ರಿಯಾಜ್ನವರಿಗೆ ತುಂಬ ಧನ್ಯವಾದಗಳು.